ಕೃಷ್ಣ ಚೈತನ್ಯ. ಎಸ್ ಕೃಷ್ಣ ಚೈತನ್ಯ. ಎಸ್ ಹರೇ ಕೃಷ್ಣ. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ. ನೋಡಿ ಯಾಕೆ ಮುಖ್ಯ ಅಂದ್ರೆ ಎಲ್ಲರೂ ಉತ್ತರ ಕೊಟ್ಟಿದ್ದೀರಿ. ಎಸ್, ಗುಡ್ ಆನ್ಸರ್. ಈಗ ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಅಂತ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು ಲೈಫ್ ಈಸ್ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್. ಸಾವು ಎಂತ ನಮ್ಮ ಪರೀಕ್ಷೆ ಅಂತೆ. ಈಗ ಕೆಲವೊಮ್ಮೆ ಎಂತ ಆಗ್ತದೆ, ನಮ್ಮ ಮಕ್ಕಳು ಹೇಳ್ತಾರೆ ನಾನು ಒಳ್ಳೆ ಕಲ್ತಿದ್ದೇನೆ, ರಿಸಲ್ಟ್ ಬರುವಾಗ 60 ಮಾರ್ಕ್. ಹಾಗೆ ನೀವು ಹೇಳ್ತೀರಿ, ನೀವು ಹೇಳಿದ್ರೆ ಫುಲ್ ಒಳ್ಳೆ ಕಲ್ತಿದ್ಯಾ ಅಂತ, ನಿಮ್ಮ ಎಕ್ಸ್ಪೆಕ್ಟೇಷನ್ 95 ಆಗಿರ್ತದೆ, 60 ಸಿಗ್ತದೆ. ಹಾಗಾಗಿ ಪ್ರಭುಗಳು ಹೇಳುವಂಥದ್ದು ಎಂತಂದ್ರೆ ಫಲೇನ ಪರಿಷತ್, ಬೈ ರಿಸಲ್ಟ್. ನಾವು ಹೇಳ್ಬೋದು ನಾನು ಹಾಗೆ ಮಾಡಿದ್ದೇನೆ, ಎಷ್ಟು ಮಾಡಿದ ಭಕ್ತಿ ಇಷ್ಟು. ಆದ್ರೆ ಸಾಯುವ ಸಮಯದಲ್ಲಿ ಕೃಷ್ಣನ ಸ್ಮರಣೆ ಬರ್ತದ, ಮೇನ್ ಅದು ಪ್ರಭುದ ಲಿಟ್ಮಸ್ ಟೆಸ್ಟ್. ಲಿಟ್ಮಸ್ ಟೆಸ್ಟ್ ಅಂದ್ರೆ ಅಟ್ ದ ಟೈಮ್ ಆಫ್ ಡೆತ್, ಸಾಯುವಾಗ ಕೃಷ್ಣನ ಸ್ಮರಣೆ ಬರ್ತದ. ಸಾಯುವುದಂದ್ರೆ ಈಗ ನಾವು ಎಂತ ಎಣಿಸ್ತೇವೆ, ಎಸ್ ನಾನೀಗ ಯಂಗ್, ನಾನೀಗ 35, ಇನ್ನೊಂದು 45 ವರ್ಷ 50 ವರ್ಷ ಬದುಕ್ತೇನೆ, ಈ ರೀತಿ ನಾವು ಎಣಿಸ್ತೇವೆ. ಇಲ್ಲ ಸರ್, ಈ ಕೊರೋನಾ ಬಂದು ಎಂತಾಗಿದೆ, ಕ್ಯಾಲ್ಕುಲೇಷನ್ ನಮ್ಮ ತಪ್ಪು ಹೋಗಿದೆ. ಹೆಚ್ಚಿನ ವಿಜ್ಞಾನಿಗಳು ಎಂತ ಮಾಡ್ತಿದ್ದಾರೆ, ಈಗ ಅವ್ರು ಹೇಳ್ತಿದ್ದಾರೆ, ಮುಂಚೆ ಹೇಳ್ತಿದ್ರು 80-85, ಈಗ ಕೊರೋನಾದಲ್ಲಿ ತುಂಬಾ ಮಂದಿ 25, 30, 35 ಸತ್ತಿದ್ದಾರೆ. ಹಾಗೆ ಅವರ ಕ್ಯಾಲ್ಕುಲೇಷನ್ ಎಲ್ಲ ಆಚೆ ಆಗಿದೆ. ಹಾಗಾಗಿ ಸಾವು ಎನಿ ಮೂಮೆಂಟ್ ಬರ್ಬೋದು. ಸಾವಿಗೆ ನಾವು ಪ್ರಿಪೇರ್ ಆಗಿದ್ದೇವಾ? ಈ ಅಧ್ಯಾಯ ಹೇಳುವಂತದ್ದು ನೋಡಿ, ಈ ಅಧ್ಯಾಯದ ಬಗ್ಗೆ ಸ್ವಲ್ಪ ತಿಳಿಸ್ತೇನೆ ಎಂತೆಲ್ಲ ಹೇಳ್ತೇನೆ ಅಂತ. ಅಧ್ಯಾಯ 8ನೇ ಅಧ್ಯಾಯದ 1ರಿಂದ 4 ಶ್ಲೋಕ. ಭಗವಂತ ಅರ್ಜುನನ ಪ್ರಶ್ನೆಗೆ ಉತ್ತರ ಮಾಡ್ತಾನೆ. ಅಂದ್ರೆ ಬ್ರಹ್ಮ ಎಂತ, ಆಧ್ಯಾತ್ಮ ಎಂತ, ಕರ್ಮ ಎಂತ, ಆದಿಭೂತ ಎಂತ, ಆದಿದೈವ, ಇದಕ್ಕೆಲ್ಲ ಭಗವಂತ ಉತ್ತರ ಕೊಡ್ತಾನೆ. ಮತ್ತೆ 5ರಿಂದ 8 ಶ್ಲೋಕ ಕೃಷ್ಣನನ್ನು ಸಾಯುವಾಗ ನೆನೆಯುವಂಥದ್ದು, ರಿಮೆಂಬರಿಂಗ್ ಕೃಷ್ಣ ಅಟ್ ದ ಟೈಮ್ ಆಫ್ ಡೆತ್. 9ರಿಂದ 13 ಶ್ಲೋಕಗಳು ಕೃಷ್ಣನನ್ನು ಸ್ಮರಣೆ ಮಾಡುವಂಥದ್ದು ಯಾವುದು? ಯೋಗ ಮಿಶ್ರ ಭಕ್ತಿ. ಯೋಗ ಮಿಶ್ರ ಭಕ್ತಿ ಅಂದ್ರೆ ಯೋಗಿನವರು, ಅದು ಮಿಶ್ರ, ಅದು ಪ್ಯೂರ್ ಭಕ್ತಿ ಅಲ್ಲ, ಅದ್ರ ಮಿಶ್ರಿತ ಉಂಟು. ಹೇಗೆ ಅಂದ್ರೆ ನೀವು ಬಂಗಾರ ಎಂತಂದ್ರೆ ಈ ಗೋಲ್ಡ್ ಸ್ಮಿತ್ಗೆ ಕೊಟ್ರೆ ಅವ ಎಂತ ಮಾಡ್ತಾನೆ, ಅದರಲ್ಲಿ ಮಿಕ್ಸ್ ಮಾಡ್ತಾನೆ, ಸ್ವಲ್ಪ ಮಿಕ್ಸ್ ಮಾಡ್ತಾನೆ. ಇಲ್ಲಿ ಹಾಗೆ ಅಲ್ಲ, ತುಂಬಾ ಮಿಕ್ಸ್ ಉಂಟು. ಯೋಗ ಮಿಶ್ರ ಭಕ್ತಿ, ಯೋಗಿನವರು. ಇದು ನಮ್ಗೆ ಅಲ್ಲ, ದಯವಿಟ್ಟು 8ನೇ ಅಧ್ಯಾಯ ನೀವು 9ರಿಂದ 13 ಶ್ಲೋಕ ಅದು ನಿಮಗೆ ಅಲ್ಲ. ಮತ್ತೆ ಬರುವಂತಹ 14ರಿಂದ 16 ಶ್ಲೋಕ ಪ್ರಭುಪಾದ ಹೇಳ್ತಾರೆ, ಅದು ನಮಗೆ. ಎಂತ? ಕೃಷ್ಣ ನೆನೆಯುವಂಥದ್ದು ಶುದ್ಧ ಭಕ್ತಿಯಿಂದ, ರಿಮೆಂಬರಿಂಗ್ ಕೃಷ್ಣ ಬೈ ಪ್ಯೂರ್ ಭಕ್ತಿ. ಮತ್ತೆ 17ರಿಂದ 22 ಶ್ಲೋಕ ಭೌತಿಕ ಲೋಕ ವರ್ಸಸ್ ಆಧ್ಯಾತ್ಮಿಕ ಲೋಕ. ಮತ್ತೆ 23ರಿಂದ 28 ಸುಪ್ರೀಮಸಿ ಆಫ್ ಪ್ಯೂರ್ ಭಕ್ತಿ ಇನ್ ಅಟೈನಿಂಗ್ ಕೃಷ್ಣ, ಅಂದ್ರೆ ಶುದ್ಧ ಭಕ್ತಿದು ಸುಪ್ರೀಮಸಿ, ಶುದ್ಧ ಭಕ್ತಿಯಿಂದ ನಾವು ಕೃಷ್ಣನನ್ನು ಪಡೆಯಬಹುದು ಅನ್ನೋದು. ಹಾಗಾಗಿ ಈ ರೀತಿ ಉಂಟು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ನಮ್ಮ ಈಗ ನಾವು ಹೇಳ್ತೇವೆ ಎಂತ ಅಂದ್ರೆ, ನಾನು 15 ವರ್ಷ 20 ವರ್ಷ ಕೆಲಸ ಮಾಡಿದ್ದೇನೆ, ದುಡಿದಿದ್ದೇನೆ. ಎಸ್, ಈಗ ಮಾಮೂಲಿ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಓಕೆ, ನೀನು ಹೇಳ್ತೀವಿ 20 ವರ್ಷ ದುಡಿದಿದ್ಯಾ, ಎಂತ ಮಾಡಿದ್ಯಾ ತೋರಿಸು. ಆಗ ಎಂತ ಮಾಡಲಿಲ್ಲ ಅಂದ್ರೆ, ಯಾವುದು ಸೇವಿಂಗ್ಸ್ ಇಲ್ಲ, ಒಂದು ಮನೆ ಕೂಡ ಕಟ್ಟಲಿಲ್ಲ, ಎಂತ ಕೂಡ ಮಾಡಲಿಲ್ಲ. ಆಗ ಹೇಳ್ತೇವೆ ಎಂತ ನೀನು ದುಡಿದಿದ್ಯಾ. ನಾವು ಹೇಳ್ತೇವೆ ಮಾಮೂಲಿಯಾಗಿ ಜನರಿಗೆ ಹೇಳ್ತೇವೆ, ನೀನೆಂತ ದುಡ್ದದು ಮಾರೆ, ಎಂತ ನಿಂದು ಸೇವಿಂಗ್ಸ್ ಉಂಟು, ಎಂತದೊಂದು ಮನೆ ಕಟ್ಟಿದ್ಯಾ, ಅಕ್ಕ ತಂಗಿಗೆ ಮದುವೆ ಮಾಡಿಸಿದ್ಯಾ, ಎಂತದ್ದು ಮಾಡಿದ್ಯಾ ಅಂದ್ರೆ ನಮಗೆ ತೋರಿಸು, ಕಾಣಬೇಕು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ.
ದುಡ್ದದಂದ್ರೆ ಅದು ಕಾಣ್ಬೇಕು. ಓಕೆ, ಎಂತ ಮಾಡಿದ್ಯಾ. ಅದೇ ರೀತಿ ಭಕ್ತಿಯಲ್ಲಿ ಕೂಡ ನಾವು ಕಾಣುವಂಥದ್ದು ಯಾವಾಗ? ಸಾಯುವಾಗ. ಇರುವಾಗ ಕಾಣುವುದಿಲ್ಲ. ಇರುವಾಗ ಅಂದ್ರೆ ನಾವು ಹೇಳ್ಬೋದು ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಆದ್ರೆ ಗೊತ್ತಾಗುವಂತ ಪ್ರಭುಪದ ಲಿಟ್ಮಸ್ ಟೆಸ್ಟ್ ಸಾಯುವಾಗ. ಈಗ ನಾನು ಹೋಗ್ತಾ ಇದ್ದೇನೆ, ರೋಡಲ್ಲಿ ಹೋಗ್ತಾ ಇದ್ದೇನೆ, ಸಡನ್ ಒಂದು ಟ್ರಕ್ ಬಂತು, ನಾನು ಅಡಿಗೆ ಬಿದ್ದು ಚಟ್ನಿ, ಮತ್ತೆ ಎಂತ ನಂದು ನೆಕ್ಸ್ಟ್ ಎಂತ? ಭಗವದ್ಗೀತೆ ಹೇಳುವಂಥದ್ದು ಸ್ವಲ್ಪ ಮಪಿ ಧರ್ಮಸ್ಯ ತ್ರಾಯೋದು, ಅಂದ್ರೆ ಸ್ವಲ್ಪ ಮಾಡಿದ್ರು ಕೂಡ ಕೃಷ್ಣ ನೆನಪಿಡ್ತಾನೆ. ಅಂದ್ರೆ 1% ಮಾತ್ರ 2% ನೆಕ್ಸ್ಟ್ ಲೈಫ್. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಶುಚಿನಾಂ ಶ್ರೀಮತಾಂಗೆ, ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ ಇಲ್ಲದ್ರೆ ವೈಶ್ಯ ಫ್ಯಾಮಿಲಿ ಹುಡ್ತದೆ. ತುಂಬಾ ಜಾಸ್ತಿ ಮಾಡಿದ್ರೆ ವೈಷ್ಣವ ಫ್ಯಾಮಿಲಿ ಹುಡ್ತದಂತೆ. ಅಂದ್ರೆ 10-15 ವರ್ಷ 20 ವರ್ಷ ಈ ರೀತಿ ಜಾಸ್ತಿ ಮಾಡಿ ಸ್ಟಾಪ್ ಆದ್ರೆ ಹುಡ್ತದೆ. ತುಂಬಾ ಮಾಡಿದ್ರೆ ಮರಳಿ ದೇವತೆ ಮೇಲೆ ಹೋಗುವಂಥದ್ದು. ಹಾಗಾಗಿ ಇದೆಲ್ಲ ಕಾಣುವಂಥದ್ದು ನಾವು ಇರುವಾಗ ಭಕ್ತಿಯಲ್ಲಿ. ಹೇಗಂದ್ರೆ ಈಗ ನಾವು ನೋಡ್ತೇವೆ ಯೂಶುವಲಿ ಜನರನ್ನು, ಅವರ ಭಕ್ತನ, ನಮ್ಗೆ ಏನು ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕೆ? ಲೆಕ್ಕ ಹಾಕ್ಲಿಕ್ಕೆ ಆಗುವಂಥದ್ದು ಯಾರಿಗೆ? ಕೃಷ್ಣನಿಗೆ ಮಾತ್ರ. ಸಾಯುವಾಗ ಅವನ ಸ್ಮರಣೆ ಎಷ್ಟುಂಟು, ಎಷ್ಟು ಪರ್ಸೆಂಟೇಜ್ ಇದ್ದಾನೆ ಅವನು, ಅದರ ಮೇಲೆ ಅವನ ನೆಕ್ಸ್ಟ್ ಲೈಫ್ ಡಿಸೈಡ್ ಆಗ್ತದೆ. ಫುಲ್ ಕಂಪ್ಲೀಟ್ ಆಗಿದ್ರೆ ಪ್ರೊಪೋಸಲ್ ಹೇಳ್ತಾರೆ ಆಲ್ಮೋಸ್ಟ್ 80% ಬಂದ್ರೆ 80% ಬಂದ್ರೆ ಸಾಕಂದ್ರೆ ಪ್ರೊಪೋಸಲ್ ಹೇಳ್ತಾರೆ. ಒಂದು ಕ್ಲಾಸಲ್ಲಿ ಪ್ರೊಪೋಸಲ್ ಹೇಳ್ತಾರೆ, ಇಫ್ ಯು ರೀಚ್ 100% ಆಗ್ಬೇಕಂತಿಲ್ಲ. ಇಫ್ ಯು ರೀಚ್ 80%, ದೆನ್ ಕೃಷ್ಣ ವಿಲ್ ಟೇಕ್ ಕೇರ್, ದೆನ್ ಯು ವಿಲ್ ಗೋ ಬ್ಯಾಕ್ ಟು ಗಾಡ್. ಪ್ರೊಪೋಸಲ್ ಹೇಳಿದ್ದಾರೆ. ಆಗ 80% ಬರ್ಬೇಕಲ್ಲ, 80% ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಸ್. ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ಭಗವತ್ ಪ್ರಾಪ್ತಿ. ಎಸ್ ಸರ್, ಮತ್ತೆ ಹೌದಾ? ಎಸ್. ಈಗ ಶ್ಲೋಕ 1. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಆಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಂ ಉಚ್ಯತೆ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಎಸ್ ಎಂತ ಹೇಳ್ತಿದ್ದಾನೆ ಅರ್ಜುನನ ಪ್ರಶ್ನೆ ನೋಡಿ. ಅರ್ಜುನ ಎಂತ ಹೇಳುವಂತದ್ದು, ಬ್ರಹ್ಮನ್ ಯಾವುದು, ಆತ್ಮ ಯಾವುದು, ಬ್ರಹ್ಮನ್ ಯಾವುದು, ಆತ್ಮ ಯಾವುದು, ಕರ್ಮ ಯಾವುದು, ಐಕ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸಿ. ಹೇಗೆಂದ್ರೆ ಇದಕ್ಕೆ ಈ ಶ್ಲೋಕಕ್ಕೆ ನಾನೊಂದು ಶ್ಲೋಕ ಹೇಳ್ತೇನೆ. ಯಾವುದು? ಈ 2nd ಕ್ಯಾಂಟೋ 2ನೇ ಸ್ಕಂದ ಭಾಗವತಂ 2nd ಕ್ಯಾಂಟೋ 1st ಚಾಪ್ಟರ್ 1st ಶ್ಲೋಕ. ಅಲ್ಲಿ ಶುಕಮುನಿ ಹೇಳುವಂಥದ್ದು, ಶ್ರೀ ಶುಕ ಉವಾಚ ವಾರ್ಯಾನೇಶ ತೇ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವೇದ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಾ ಪರಃ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ, ಮತ್ತೆ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೇನೆ. ಶ್ರೀ ಶುಕದೇವ್ ಗೋಸ್ವಾಮಿ said, my dear king, your question is glorious. ವರ್ಯಾಂ ಏಷ, ಎಂತ ಪ್ರಶ್ನೆ, ಎಂತ ಪ್ರಶ್ನೆ, ಎಂತ ಪ್ರಶ್ನೆ. It is very beneficial to all kinds of people. The answer to this question is the prime subject matter of hearing and it is approved by all transcendentalists. ಅಂದ್ರೆ ಸಾಯುವಾಗ, ಅಂದ್ರೆ ಮೊದಲ ಸ್ಕಂದ ಎಂಡ್ ಆಗೋದು ಅದೇ. ಅದರಿಂದ ಸಾಯುವಾಗ ನಾನು ಎಂತ ಮಾಡ್ಬೇಕು, ಅದಕ್ಕೆ ಶುಕಮುನಿಗೆ ಖುಷಿ ಆಗ್ತದೆ. ವರ್ಯಾಮೇಶ, ಎಂತ ಪ್ರಶ್ನೆ, ಎಂತ ಪ್ರಶ್ನೆ, ಎಂತ ಪ್ರಶ್ನೆ ಹೇಳ್ತಾನೆ. ಅದೇ ರೀತಿ ಇಲ್ಲಿ ಕೂಡ ಪ್ರಭುಪಾದ ಹೇಳುವಂತದ್ದು, ಅರ್ಜುನನ ಎಂತ ಪ್ರಶ್ನೆ, ಎಂತ ಪ್ರಶ್ನೆ. ನೋಡಿ, ಪ್ರಶ್ನೆ ಅಂದ್ರೆ ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸಿ. ಪ್ರಭುಪಾದ ಪ್ರಶ್ನೆ ಅಂದ್ರೆ ಇಂಥ ಪ್ರಶ್ನೆ ಇರ್ಬೇಕಂತ. ನಮ್ದು ಎಂತ ಪ್ರಶ್ನೆ, ನಾಳೆ ಬೆಳಿಗ್ಗೆ ಗಂಡ ಹೆಂಡತಿ ಇಬ್ರು ಮಕ್ಕಳೆಲ್ಲ ಡಿಸೈಡ್ ಆಗ್ತದೆ, ನಾಳೆ ಅಮ್ಮ ನೀವು ಇದು ಪುಲಾವ್ ಮಾಡಿ, ಗಂಡ ಹೇಳುವಂಥದ್ದು ಇಡ್ಲಿ ಚಟ್ನಿ ಮಾಡಿ, ದೋಸೆ ಮಾಡಿ. ನಮ್ದು ತಿನ್ನುವುದೇ ಪ್ರಶ್ನೆ ನಾಳೆದು. ಇಂಥ ಪ್ರಶ್ನೆ ಬರುವುದಿಲ್ಲ ನಮ್ಗೆ. ಪ್ರಭು ಹೇಳ್ತಾರೆ ಅಂದ್ರೆ ಬೆಟರ್ ಈಟಿಂಗ್, ಬೆಟರ್ ಸ್ಲೀಪಿಂಗ್, ಬೆಟರ್ ಮೇಟಿಂಗ್, ಬೆಟರ್ ಡಿಫೆಂಡಿಂಗ್.
ಆಹಾರ ನಿದ್ರೆ ಭಯ ಮೈಥುನ. ಇದೇ ಪ್ರಶ್ನೆ ನಮ್ದು. ಆದ್ರೆ ಇಂಥ ಪ್ರಶ್ನೆ ಬರ್ಬೇಕಂದ್ರೆ ಪ್ರಭುಪಾದ ಹೇಳ್ತಾರೆ, ಬ್ರಹ್ಮನ್ ಯಾವುದು, ಯಾವುದು ಆತ್ಮ, ಕರ್ಮ ಯಾವುದು, ಐಗಾಬೇಕು, ದೇವತೆಗಳು ಯಾವುದು, ದಯವಿಟ್ಟು ನನಗೆ ಇದನ್ನು ವಿವರಿಸಿ. ಎಸ್, ನೆಕ್ಸ್ಟ್ ಶ್ಲೋಕ. ಆದಿ ಯಜ್ಞ ಕಥಂ ಕೋ ಅತ್ರ ದೇಹೇ ಅಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋ ಅಸಿ ನಿಯತಾತ್ಮಭಿ. ಮಧುಸೂದನನೇ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲವನ್ನು ತಿಳಿಯುವುದು ಹೇಗೆ? ಇದು ತುಂಬಾ ಬ್ಯೂಟಿಫುಲ್ ಪ್ರಶ್ನೆ. ಅಲ್ಲಿ ಕೂಡ ಕೇಳುವಂಥದ್ದು ಅದೇ. ಯಾರು? ಪರೀಕ್ಷಿತ್ ಮಹಾರಾಜ್ ಶುಕಮುನಿ ಹತ್ರ, ಸಾಯುವವನ ಕರ್ತವ್ಯ ಅಂತ. ಆಗ ಇಲ್ಲಿ ಕೂಡ ನೋಡಿ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಿಂದ ತಿಳಿಯುವುದು ಹೇಗೆ? ಪ್ರಭುಪಾದ ಹೇಳ್ತಾರೆ, ವಾಟ್ ಎ ಬ್ಯೂಟಿಫುಲ್ ಕ್ವಶನ್. ಎಂತ ಪ್ರಶ್ನೆ, ಎಂತ ಪ್ರಶ್ನೆ, ಎಂತ ಪ್ರಶ್ನೆ. ನಮ್ಗೆ ಇದು ಬರುವುದಿಲ್ಲ. ಜನರು ಎಂತಂದ್ರೆ ಗ್ರಾಂಟೆಡ್ ಆಗಿ ತಗೊಳ್ತಾರೆ. ಲೀವ್ ದಿ ಫುಲ್ಲೆಸ್ಟ್. ಯಾರು ಯಂಗ್ಸ್ಟರ್ಸ್ ಹೋಗಿ ಕೇಳಿ, ಅವ್ರು ಹೇಳುವಂಥದ್ದು, ಏ ಲೈಫ್ ಏ ಜಾಲಿ ಕರ್ನೆ ಕಾ, ಬಸ್ ಲೀವ್ ದಿ ಫುಲ್ಲೆಸ್ಟ್ ಹೇಳ್ತಾರೆ. ನೆಕ್ಸ್ಟ್ ಎಂತ ಆಗ್ತದೆ ಗೊತ್ತಿಲ್ಲ. ಪ್ರಭುಪಾದ ಹೇಳ್ತಾರೆ, ನೆಕ್ಸ್ಟ್ ಲೈಫ್ ವಿಲ್ ಬಿಕಮ್ ಇನ್ಸೆಕ್ಟ್. ಪ್ರಭುಪಾದ ಹೇಳುವಂಥದ್ದು ಅಂದ್ರೆ ಮುಸ್ಕಿಡ್ ಆಗ್ತಾನಂತೆ. ಜನರಿಗೆ ಜ್ಞಾನವಿಲ್ಲ, ಈ ಲೈಫ್ ಆದ ಮೇಲೆ ನೆಕ್ಸ್ಟ್ ಎಂತ ಅದು ಗೊತ್ತಿಲ್ಲ. ಆದ್ರೆ ಇದನ್ನು ನಾವು ತಿಳಿಬೇಕು. ಅದಕ್ಕೆ ಈ ಅಧ್ಯಾಯ ತುಂಬಾ ಇಂಪಾರ್ಟೆಂಟ್. ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಎಸ್, ಇದು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ 29 ಮತ್ತೆ 30. ಜರಾ ಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಂ ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚಾಖಿಲಂ ಸಾಧಿಭೂತಂ ಆದಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದು ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರ್ ಯುಕ್ತ ಚೇತಸ. ಇದು ಇದಕ್ಕೆ ರಿಲೇಟೆಡ್, ಅದಕ್ಕೆ ಇಲ್ಲಿ ಕೊಟ್ಟದ್ದು ಸೇಮ್ ಅದನ್ನು ಹೇಳುವಂಥದ್ದು. ಓಕೆ, ಈಗ ಭಗವಂತನ ಉತ್ತರ ನೋಡುವ. ಮತ್ತೆ ಟೇಬಲ್ಗೆ ಹೋಗುವ. ನೋಡಿ, ಈ ರೀತಿ ಇಲ್ಲಿ ಅರ್ಜುನ ಪ್ರಶ್ನೆ ಮತ್ತೆ ಭಗವಂತನ ಉತ್ತರ ಉಂಟು. ಅದು ನಾವು 3rd ಮತ್ತೆ 4th ಮಾಡುವ. ಎಸ್, ಮತ್ತೆ ಉತ್ತರಕ್ಕೆ ಹೋಗುವ. ಈಗ ಭಗವಂತ ಅದಕ್ಕೆ ಉತ್ತರ ಕೊಡ್ತಾನೆ. ಶ್ರೀ ಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಆಧ್ಯಾತ್ಮಂ ಉಚ್ಯತೆ ಭೂತಭಾವ ಉದ್ಭವೋ ಕರೋ ವಿಸರ್ಗ ಕರ್ಮ ಸಂಹಿತ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆ ಸಂಬಂಧಿತ ಕ್ರಿಯೆಗೆ ಕರ್ಮ ಎಂದು ಹೆಸರು. ಭಗವಂತ ಇದನ್ನು ನಾನು ಟೇಬಲ್ ಅಲ್ಲಿ ನಿಮ್ಗೆ ಹೇಳ್ತೇನೆ, ತಿಳಿಸ್ತೇನೆ. ಎಸ್, ಓಕೆ. ಶ್ಲೋಕ 4, ಇದು ಕೂಡ ಭಗವಂತನ ಉತ್ತರ. ಆದಿಭೂತಂ ಕ್ಷರೋ ಭಾವ ಪುರುಷಶ್ಚ ಆದಿದೈವತಂ ಆದಿಯಜ್ಞೋಹಂ ಏವಾತ್ರ ದೇಹೇ ದೇಹ ಭೃತಾಂವರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದು ಹೆಸರು. ಸೂರ್ಯಚಂದ್ರರಂತ ದೇವತೆಗಳನ್ನು ಒಳಗೊಳ್ಳುವ ವಿರಾಟ್ ರೂಪಕ್ಕೆ ಆದಿದೇವ ಎಂದು ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯ ಭಗವಂತನಲ್ಲಿ ಪರಮಾತ್ಮನ ಪ್ರತಿನಿಧಿಯಾದ ನನಗೆ ಪರಂಪ್ರಭುಗೆ ಆದಿಯಜ್ಞ ಯಜ್ಞ ಪ್ರಭು ಎಂದು ಹೆಸರು. ಎಸ್, ಈಗ ನಾವು ಟೇಬಲ್ಗೆ ಹೋಗುವ. ಎಸ್, ಈಗ ಇಲ್ಲಿ ಟೇಬಲ್. ಒಂದು ನಿಮಿಷ. ಸಾರಿ, ಒಂದು ನಿಮಿಷ. ಓಕೆ ಓಕೆ ಓಕೆ. ಎಸ್, ಒಂದು ನಿಮಿಷ. ಓಕೆ, ಎಸ್, ಈಗ ನಾವು ಪ್ರಶ್ನೆ ಮತ್ತು ಉತ್ತರಕ್ಕೆ ಬರುವ. ಫಸ್ಟ್ ಇದು ಪ್ರಶ್ನೆ. ಬ್ರಹ್ಮನ್, ಬ್ರಹ್ಮನ್ ಅಂದ್ರೆ ಆತ್ಮ, ನಾಶವಿಲ್ಲದ ಜೀವಾತ್ಮ. ಹೇಗಂದ್ರೆ ಆತ್ಮಕ್ಕೆ ಸಾವಿಲ್ಲ. ಈಗ ಯಾರಾದ್ರು ಸತ್ತು ನಾವೆಂತ ಹೇಳ್ತೇವೆ? ಕೂಗ್ತೇವೆ.
ಈಗ ಹೋಗ್ತೇನೆ ಲಾಸ್ಟ್ಗೆ ಮಾಡ್ತಾರೆ ಈಗ ಹೋಗ್ತೇನೋ ಈಗ ಇಲ್ಲ ಎಲ್ಲಿ ಅಲ್ಲೇ ಇದ್ದಾರೆ ಮಲಗಿದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದು ಬರ್ತದೆ, ಯಾವ್ದು ಆಂಬ್ಯುಲೆನ್ಸ್ ಬರ್ತದೆ, ಮತ್ತೆ ಕೊಂಡು ಹೋಗ್ತಾರೆ. ರಾತ್ರಿ ಎಂತ ಆಗ್ತದೆ, ಮಲಗಿದಲ್ಲಿ ನಾವು ಕೂಗ್ತೇವೆ, ಅಲ್ಲೇ ಇದ್ದಾರೆ. ಆದ್ರೆ ಎಂತ ಆತ್ಮ ಇಲ್ಲ. ಇದಕ್ಕೆ ಪ್ರಭುಪಾದ ಅಮೆರಿಕದಲ್ಲಿ ಒಂದು ಯೂನಿವರ್ಸಿಟಿಗೆ ಇನಾಗ್ರೇಷನ್ಗೆ ಹೋಗಿದ್ರು. ಪ್ರಭುಪಾದಾಗ ಅಂದ್ರೆ 108 ದೇವಸ್ಥಾನ ಮಾಡಿದ್ರು, ಫೇಮಸ್ ಆಗಿದ್ರು. ಹಾಗೆ ಅವರನ್ನು ಕರೆದ್ರು ಆಸ್ ಎ ಗೆಸ್ಟ್. ಪ್ರಭುಪಾದ ಹೋದ್ರು ಅಲ್ಲಿಗೆ. ಪ್ರಭುಪಾದಿಗೆ ತೋರಿಸಿದ್ರು, ದಿಸ್ ಈಸ್ ಬಾಟನಿ ಡಿಪಾರ್ಟ್ಮೆಂಟ್, ದಿಸ್ ಈಸ್ ಝೂಯಾಲಜಿ ಡಿಪಾರ್ಟ್ಮೆಂಟ್, ದಿಸ್ ಈಸ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ದಿಸ್ ಇಸ್ ದ್ಯಾಟ್ ಡಿಪಾರ್ಟ್ಮೆಂಟ್. ಹೀಗೆ ತುಂಬಾ ಡಿಪಾರ್ಟ್ಮೆಂಟ್ ಇತ್ತು, ಎಲ್ಲ ತೋರಿಸಿದ್ರು. ದೊಡ್ಡ ಯೂನಿವರ್ಸಿಟಿ. ಕಡೆಗೆ ಪ್ರಭುಪಾದ ಹೇಳಿದ್ರು, ಪ್ರಭುಪಾದ ಒಂದು ಪ್ರಶ್ನೆ ಮಾಡಿದ್ರು. ಎಲ್ಲ ದೊಡ್ಡ ದೊಡ್ಡ ಉನ್ನತ ಮಟ್ಟದ ಪ್ರೊಫೆಸರ್ನವರೆಲ್ಲ, ತುಂಬಾ ಎಂತ ಹೇಳುವಂಥದ್ದು, ತುಂಬಾ ಕಲಿತಿದ್ದ PhD ಎಲ್ಲರೂ. ಪ್ರಭುಪಾದ ಕೇಳಿದ್ರು, ಈಸ್ ದೇರ್ ಎನಿ ಡಿಪಾರ್ಟ್ಮೆಂಟ್ ವೇರ್ ಯು ಕ್ಯಾನ್ ಶೋ ಡಿಫರೆನ್ಸ್ ಬಿಟ್ವೀನ್ ಡೆಡ್ ಬಾಡಿ ಅಂಡ್ ಲಿವಿಂಗ್ ಬಾಡಿ? ಅವರು ಅಂದ್ರೆ ದೊಡ್ಡ ದೊಡ್ಡ ತಲೆಯವರು ಅಂತ ಕಲ್ತವರೆಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಪ್ರಭುಪಾದ ಹೇಳಿದ್ರು, ದೆನ್ ಯು ರಿಮೂವ್ ದಿಸ್ ಬೋರ್ಡ್ ಅಂತ ಹೇಳಿದ್ರು. ಎಂತ ಬೋರ್ಡ್? ನಾಲೆಜ್ ಆಫ್ ಯೂನಿವರ್ಸಿಟಿ ಅಂತ ದೊಡ್ಡ ಬೋರ್ಡ್ ಆಗಿದ್ರು. ಈ ಬೋರ್ಡ್ ಅನ್ನು ತೆಗೀರಿ ಅಂತ ಹೇಳಿದ್ರು. ಎಂತ ಜ್ಞಾನ ಉಂಟು? ದೊಡ್ಡ ನೀವು ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಮಾಡಿದ್ದೀರಿ, ಆದ್ರೆ ಸತ್ತದೇಹಕ್ಕೆ ಮತ್ತೆ ಜೀವ ಇರುವುದೇಹಕ್ಕೆ ವ್ಯತ್ಯಾಸ ಇರುವ ನಿಮ್ಗೆ ಗೊತ್ತಿಲ್ಲ. ಮತ್ತೆ ಹೇಳಿದ್ರು, ಎಂತ ವ್ಯತ್ಯಾಸ? ಪ್ರಭುಪಾದ ಹೇಳಿದ್ರು, ಸತ್ತ ದೇಹದಲ್ಲಿ ಆತ್ಮ ಇಲ್ಲ, ಜೀವ ಇರುವ ದೇಹದಲ್ಲಿ ಆತ್ಮ ಉಂಟು, ಇದು ವ್ಯತ್ಯಾಸ. ಜೀವ ಇರುವ ದೇಹಕ್ಕೆ ಮತ್ತೆ ಸತ್ತ ದೇಹಕ್ಕೆ ಇರುವ ವ್ಯತ್ಯಾಸ ಅದೇ. ಜೀವ ಇರುವ ದೇಹದಲ್ಲಿ ಆತ್ಮ ಉಂಟು, ಸತ್ತ ದೇಹದಲ್ಲಿ ಇಲ್ಲ. ಇದು ಬೇಸಿಕ್ ಗೊತ್ತಿಲ್ಲ ನೋಡಿ, ದೊಡ್ಡ PhD. ಹಾಗಾಗಿ ಇದು ಬೇಸಿಕ್. ಪ್ರಭುಪಾದ ಹೇಳುವಂತದ್ದು, ದ ವೇ ಮೊರಾಲಿಟಿ ಎಂಡ್ಸ್ ಗೀತಾ ಬಿಗಿನ್ಸ್. ಮೊದಲ ಅಧ್ಯಾಯದಲ್ಲಿ ನೀತಿ ಶಿಕ್ಷಣ, ಆದ್ರೆ ಗೀತೆ ಸ್ಟಾರ್ಟ್ ಆಗುದೆಂತ? ಆತ್ಮದಿಂದ. ದೇಹಿನಸ್ಮಿ ಯಥಾ ದೇ ಕೌಮಾರಂ ಯೌವನಂ ಜರ ತಥಾ ದೇಹ ಅಂತರ್ಪ್ರಾಪ್ತಿ ಧೀರಸ್ತತ್ರ ಮುಯತಿ. ಅಂದ್ರೆ ದೇಹ ಚೇಂಜ್ ಆಗ್ತಿರ್ತದೆ. ಬಾಯ್ ಟು ಯೂತ್, ಯೂತ್ ಟು ಮಿಡ್ಲ್ ಏಜ್, ಓಲ್ಡ್ ಏಜ್, ಈ ರೀತಿ ಚೇಂಜ್ ಆಗ್ತದೆ. ಅದು ಆತ್ಮ ಆಗಿರ್ತದೆ, ಆತ್ಮ ಚೇಂಜ್ ಆಗುದಿಲ್ಲ. ಇದು ಬೇಸಿಕ್. ಆಧ್ಯಾತ್ಮಿಕದು ABCD ಇದೆ, ಇದೇ ಗೊತ್ತಿಲ್ಲ. ಆಧ್ಯಾತ್ಮಿಕ ಉನ್ನತ ಮಟ್ಟದ ಬಿಡಿ, ರಾಧಾರಾಣಿ ಅದು ಉನ್ನತ ಮಟ್ಟದ್ದು, ಅಂದ್ರೆ ಅಲ್ಲಾದಿನ ಶಕ್ತಿ, ಅದು ಹೈಯೆಸ್ಟ್ ಲೆವೆಲ್. ಆದ್ರೆ ಬೇಸಿಕ್ ಯಾವುದು? ನಾನು ದೇಹ ಅಲ್ಲ, ನನ್ನ ಆತ್ಮ, ಅದೇ ಗೊತ್ತಿಲ್ಲ. ಹಾಗಾಗಿ ಮೊದಲ ಪ್ರಶ್ನೆ ಅಂದ್ರೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಅರ್ಜುನನ ಸೂಪರ್ ಪ್ರಶ್ನೆ, ಆತ್ಮ ಅಂದ್ರೆ ಅಂತ? ಆತ್ಮ ಅಂದ್ರೆ ನಾಶವಿಲ್ಲದ ಜೀವಾತ್ಮ. ಪ್ರಭುಪಾದ ಹೇಳುವಂತ, ನಾವು ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಆಗುವಂಥದ್ದು. ವಾಶಾಂಶಿ ಜೀರ್ಣಾನಿ ಯಥಾವಿ, ಅಂದ್ರೆ ಒಂದು ಬಟ್ಟೆ ತೆಗೆಯುವಂಥದ್ದು, ಇನ್ನೊಂದು ಬಟ್ಟೆ ಹಾಕುವಂಥದ್ದು. ಅಂದ್ರೆ ಸಾಯುವುದಂದ್ರೆ ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ಅದಕ್ಕೆ ಯಾಕೆ ಕೂಗುವಂಥದ್ದು? ನಾವು ಕೂಗುವ ಅವಶ್ಯಕತೆ ಇಲ್ಲ. ಅವನ ಕರ್ಮಾನುಸಾರ ಅವನಿಗೆ ಇನ್ನೊಂದು ದೇಹ ಸಿಗ್ತದೆ. ಅದು ಯಾವುದೇ ಆಗಿರ್ಬೋದು, ಮನುಷ್ಯ ಆಗ್ಬೋದು, ಪ್ರಾಣಿ ಆಗ್ಬೋದು, ಪಕ್ಷಿ ಆಗ್ಬೋದು, ಮರ ಆಗ್ಬೋದು, ಮೀನ್ ಆಗ್ಬೋದು, ಕ್ರಿಮಿ ಆಗ್ಬೋದು, ಯಾವುದು ಕೂಡ ಆಗ್ಬೋದು ಅವನ ಕರ್ಮಾನುಸಾರ. ಆದ್ರೆ ಭಕ್ತಿ ಸೇವೆ ಮಾಡಿದಾಗ ಪ್ರಭುಪಾದ ಹೇಳ್ತಾರೆ, ಅಟ್ ಲೀಸ್ಟ್ ಈ ವಿಲ್ ಗೆಟ್ ಹ್ಯೂಮನ್ ಬಾಡಿ. ಪ್ರಭುಪಾದ ಹೇಳ್ತಾರೆ, ಒಂದ್ ದಿವಸ ಎಂತ ಆಯ್ತು ಅಂದ್ರೆ, ಪ್ರಭುಪಾದ ಶಿಷ್ಯರಲ್ಲಿ ಹೇಳಿದ್ರು, ಪ್ರಭುಪಾದಿಗೆ ಮಾತಾಡಿದ್ರು. ಪ್ರಭುಪಾದ ಹೇಳಿದ್ರು, ಯು ಆರ್ ಸೇವ್ ಫ್ರಮ್ ಗ್ರೇಟೆಸ್ಟ್ ಡೇಂಜರ್. ಪ್ರಭುಪಾದ ಹೇಳಿದ್ರು. ಶಿಷ್ಯರೆಲ್ಲ, ವಾಟ್ ಪ್ರಭುಪಾದ, ಎಂತಾಯ್ತು, ಯಾಕೆ ಎಂತ, ನಾವು ಯಾವುದನ್ನು ನಾವು ಬಚಾವಾದೆವು? ಪ್ರಭುಪಾದ ಹೇಳಿದ್ರು, ಎಂತಂದ್ರೆ, ಯು ಆರ್ ಸೇವ್ ಫ್ರಮ್ ದಿ ಗ್ರೇಟೆಸ್ಟ್ ಡೇಂಜರ್ ಅಂದ್ರೆ ನೀವು ಪ್ರಾಣಿ ಆಗುವುದು ಬಚವಾದ್ರಿ. ಇಫ್ ಯು ಆರ್ ನಾಟ್ ಇನ್ ಟು ಕೃಷ್ಣ ಕಾನ್ಶಿಯಸ್ನೆಸ್, ನೆಕ್ಸ್ಟ್ ಲೈಫ್ ಯು ವಿಲ್ ಬಿಕಮ್ ಆನಿಮಲ್. ಪ್ರಭುಪಾದ ಹೇಳ್ತಿದ್ರು. ಹಾಗಾಗಿ ಅಟ್ ಲೀಸ್ಟ್ ನಿಮ್ಗೆ ಮನುಷ್ಯ ಜನ್ಮ ಸಿಗ್ತದೆ. ಫುಲ್ ಮಾಡಿದ್ರೆ ಮರಳಿ ದೇವತಂಗೆ ಹೋಗ್ತೀರಿ, ಸ್ವಲ್ಪ ಮಾಡಿದ್ರೆ ಅಟ್ ಲೀಸ್ಟ್ ನಿಮ್ಗೆ ಮನುಷ್ಯ ಜನ್ಮ ಸಿಗ್ತದೆ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಈ 84 ಲಕ್ಷ ಯೋನಿಯಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಯಾಕೆಂದ್ರೆ ಮನುಷ್ಯ ಜನ್ಮದಲ್ಲಿ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗ್ತದೆ, ನಾನು ಯಾರು, ದೇವರು ಯಾರು, ಬೇರೆ ಇದರಲ್ಲಿ ಆಗುದಿಲ್ಲ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು,
ಈಗ ಜಲಜ ನವಲಕ್ಷಾನಿ ಸಾವಿರ ಲಕ್ಷ ವಿಂಶತಿ ಅಂದ್ರೆ ಈ ಮೀನಾಗಿ, ಈ ಮರ ಆಗಿ, ಮತ್ತೆ ಕ್ರಿಮಿಯಾಗಿ, ಮತ್ತೆ ಪಕ್ಷಿಯಾಗಿ, ಮತ್ತೆ ಪ್ರಾಣಿಯಾಗಿ ಮನುಷ್ಯ ಬರುವಂತದ್ದು. 84 ಲಕ್ಷ ಯೋನಿಯಲ್ಲಿ 4 ಲಕ್ಷ ಯೋನಿ ಮನುಷ್ಯ. ಪ್ರಭುಪಾದ ಹೇಳ್ತಾರೆ ಇದೆಲ್ಲ ಕರೆಕ್ಟ್ ಹೋಗ್ತಾ ಉಂಟಂತೆ, ಯಾಕೆಂದ್ರೆ ಅವರಿಗೆ ಪಾಪ ಇಲ್ಲ. ಈಗ ಮೀನು ಎಂತ ಬೇಕಿದ್ ಮಾಡ್ಬೋದು, ಪಾಪ ಇಲ್ಲ ಅದಕ್ಕೆ, ಸಿನ್ ಇಲ್ಲ. ಮರ ಎಂತ ಬೇಕಿದ್ ಮಾಡೋದು, ಸಿನ್ ಇಲ್ಲ. ಈ ಇನ್ಸೆಕ್ಟ್ ಎಂತ ಬೇಕಿದ್ ಮಾಡೋದು, ಸಿನ್ ಇಲ್ಲ ಅದಕ್ಕೆ. ಪಕ್ಷಿ ಎಂತ ಬೇಕಿದ್, ಸಿನ್ ಇಲ್ಲ. ಮನುಷ್ಯ ಎಂತ ಬೇಕಿದ್ ಮಾಡ್ಬೋದು, ಇದು ಪ್ರಾಣಿ ಎಂತ ಬೇಕಿದ್, ಸಿನ್ ಇಲ್ಲ. ಆದ್ರೆ ಮನುಷ್ಯನಿಗೆ ಮಾಡುವಾಗ ಅವನಿಗೆ ಪಾಪ ಉಂಟು. ಅವ ಯೋಚನೆ ಮಾಡಿ ಮಾಡ್ಬೇಕು. ಎಸ್, ಎಲ್ಲವೂ ಅವನಲ್ಲಿ ಅಂದ್ರೆ ಅಕೌಂಟ್ ಅಲ್ಲಿ ಆಡ್ ಆಗ್ತಾ ಹೋಗ್ತದೆ. ಪ್ರಭುಪಾದ ಒಂದು ಇದೆಲ್ಲ ಎಂತಂದ್ರೆ ಪ್ರೊಸೆಸ್ ಆಗ್ತಾ ಹೋಗ್ತಾ ಉಂಟಂತೆ. ಹೇಗಂದ್ರೆ ಈಗ ಒಂದು ಫ್ಯಾಕ್ಟ್ರಿಯಲ್ಲಿ ಈ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಪ್ರೊಸೆಸ್ ಉಂಟು. ಎಂತ ಹೇಳೋದು, ಫಸ್ಟಿಗೆ ನಾವು ಎಂತ ಹೇಳೋದು ಒಂದು ರಾ ಮೆಟೀರಿಯಲ್ಸ್ ತರುವಂಥದ್ದು, ಮತ್ತೆ ರಾ ಮೆಟೀರಿಯಲ್ಸ್ ಅಲ್ಲಿ ಎಂತ ರಾ ಮೆಟೀರಿಯಲ್ಸ್ ಅನ್ನು ಅವರು ಕಟ್ ಮಾಡಿ ಅದನ್ನು ಇದು ಮಾಡ್ತಾರೆ, ಮತ್ತೆ ಫ್ರೈ ಮಾಡ್ತಾರೆ, ಮತ್ತೆ ಫ್ರೈ ಮಾಡಿದ ಮೇಲೆ ಅದನ್ನು ಇನ್ನೊಂದಕ್ಕೆ ಹಾಕ್ತಾರೆ, ಮತ್ತೆ ಎಂತ ಮಾಡ್ತಾರೆ, ಮತ್ತೆ ಅದನ್ನು ಪ್ಯಾಕ್ ಮಾಡ್ತಾರೆ, ಪ್ಯಾಕ್ ಮಾಡಿ ಎಂತ ಮಾಡ್ತಾರೆ, ಅದನ್ನು ಕೊಡುವಂಥದ್ದು ಲಾಸ್ಟ್ ಪ್ರೊಸೆಸ್ ಜನರಿಗೆ. ಆದ್ರೆ ಪ್ಯಾಕ್ ಮಾಡಿದಲ್ಲಿ ಸರಿ ಉಂಟಂತೆ, ಜನರಿಗೆ ಹೋಗ್ತಾ ಇಲ್ಲ. ಅದೇ ರೀತಿ ಈ ಪ್ರೊಸೆಸ್ ಎಲ್ಲ ಕರೆಕ್ಟ್ ಹೋಗ್ತಾ ಉಂಟು, ಆದ್ರೆ ಇಲ್ಲಿ ಸ್ಟಕ್ ಆಗ್ತಾ ಉಂಟು. ಇಲ್ಲಿಂದ ಮನುಷ್ಯ ಜನ್ಮ ಆದ್ಮೇಲೆ ಅವ ಮರಳಿ ದೇವತೆ ಮನೆಗೆ ಹೋಗ್ಬೇಕು. ಆದ್ರೆ ಎಂತ ಆಗ್ತದೆ, ವಾಪಸ್ ಹಿಂದೆ ಬರ್ತಾ ಇದ್ದಾನೆ. ಅಂದ್ರೆ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಫಸ್ಟ್ PUC ಹೋಗ್ಬೇಕು, ವಾಪಸ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರ್ತಾ ಇದ್ದಾನೆ. ಇದು ಯಾಕೆಂದ್ರೆ ಜನರಿಗೆ ಆತ್ಮದ ಜ್ಞಾನ ಇಲ್ಲ. ಪ್ರಭುಪಾದ ಹೇಳುವಂಥದ್ದು 99.9% ಜನರು ದೇಹದ ಭಾವನೆಯಲ್ಲಿ ಇದ್ದಾರೆ. ದೇಹದ ಭಾವನೆಯಲ್ಲಿ ಇರುವಾಗ ಎಂತ ನಮ್ಗೆ ನೆಕ್ಸ್ಟ್ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ, ನಾವು ಅಲ್ಲೇ ಸ್ಟಕ್ ಆಗ್ತೇವೆ. ಹಾಗೆ ಈ ಪ್ರಶ್ನೆ ಕೇಳ್ತಾನೆ. ಎಸ್, ನೆಕ್ಸ್ಟ್ ನೋಡಿ ಎಷ್ಟಾಯ್ತು, 7:15 ಆಯ್ತು. ಓಕೆ, ಸ್ವಲ್ಪ ಫಾಸ್ಟ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಆಧ್ಯಾತ್ಮ ಅಂದ್ರೆ ದೇಹದ ನಿಯಂತ್ರಕ, ಜೀವಿಯ ಸ್ವರೂಪ. ಜೀವೇರೆ ಸ್ವರೂಪ ನಿತ್ಯ ಕೃಷ್ಣದಾಸ್. ಪ್ರಭುಪಾದ ಹೇಳುವಂತ ನಮ್ಮ ಸ್ವರೂಪ ಅಂತ, ನಾವು ಕೃಷ್ಣನ ನಿತ್ಯ ಸೇವಕರು. ಆದ್ರೆ ಈಗ ನಾವು ಮರೆತು ಬಿಟ್ಟಿದ್ದೇವೆ. ಪ್ರಭುಪಾದ ಹೇಳುವಂತ ಎಂತ, ಸೇವೆ ಮಾಡುವುದು ನಮ್ಮ ಪ್ರಜಾಪ್ರಭುತ್ವ ಹಕ್ಕಂತೆ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಸರ್ವಿಂಗ್ ಈಸ್ ಅವರ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಪ್ರಭುಪಾದ ಹೇಳುವಂಥದ್ದು. ಆದ್ರೆ ನಾವು ಯಾರ ಸೇವೆ ಮಾಡ್ತಾ ಇದ್ದೇವೆ? ನಾವು ಕೃಷ್ಣನ ಸೇವೆ ಮಾಡ್ತಾ ಇಲ್ಲ. ಪ್ರಭುಪಾದ ಅಂತ ಹೇಳ್ತಾರೆ, ಫಸ್ಟಿಗೆ ನಾನು, ಸೆಲ್ಫಿಶ್ನೆಸ್ ಅಂತೆ, ಮತ್ತೆ ನನ್ನವರು ಅಂದ್ರೆ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ಇದು ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಮತ್ತೆ ಬರುವಂಥದ್ದು ಅದು ಎಕ್ಸ್ಟೆಂಡ್ ಆಗ್ತದೆ, ನನ್ನ ಆ ವಟಾರ, ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ನನ್ನ ಗ್ರಾಮ, ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ನನ್ನ ತಾಲೂಕು, ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ನನ್ನ ಜಿಲ್ಲೆ, ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ನನ್ನ ರಾಜ್ಯ, ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ನನ್ನ ದೇಶ. ಪ್ರಭುಪಾದ ಹೇಳುವ ನಾನು ಅನ್ನೋದು ಸೆಲ್ಫಿಶ್ನೆಸ್, ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಸ್ವಾರ್ಥ, ನಾನು ಅನ್ನೋದು ಸ್ವಾರ್ಥ, ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸ್ವಾರ್ಥ. ಹಾಗಾಗಿ ಪ್ರಭುಪಾದ ನಾವು ಸೇವೆ ಮಾಡ್ತೇವೆ ಅಂತೆ, ಸೇವೆ ಮಾಡದಿರ್ಲಿಕ್ಕೆ ಆಗುದಿಲ್ಲ. ಫಸ್ಟಿಗೆ ನನ್ನದು ಮಾಡ್ತೇವೆ, ಮತ್ತೆ ಈ ಎಕ್ಸ್ಟೆಂಡೆಡ್ ಸೆಲ್ಫಿಶ್ ನಾವು ಸೇವೆ ಮಾಡ್ತೇವೆ. ಇದು ಯಾವುದು ಮಾಡ್ಲಿಕ್ಕೆ ಆಗದಿದ್ರೆ ಅಟ್ಲೀಸ್ಟ್ ಒಂದು ನಾಯಿಯನ್ನು ಇಡ್ತೇವೆ ಅಂತೆ ಪ್ರಭುಪಾದ ಹೇಳ್ತಾರೆ, ನಾಯಿಯ ಸೇವೆ ಮಾಡ್ತೇವೆ. ಹೀಗೇಗಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಪ್ರಭುಪಾದ ಈ 70s ಅಲ್ಲಿ ಅಂತಂದ್ರೆ ನಾಯಿಯನ್ನು ಹೊರಗೆ ಕೊಂಡೋದ್ರೆ ಅವ ಟಿಶ್ಯೂ ಪೇಪರ್ ಕೂಡ ಕೊಂಡೋಗ್ಬೇಕು. ಎಲ್ಲಿಯಾದ್ರೂ ಅದು ಈ ಮಲ ಮಾಡಿದ್ರೆ, ಶಿಟ್ ಮಾಡಿದ್ರೆ ಅವ ತೆಗಿಬೇಕು. ಭಾರತದಲ್ಲಿ ಆಗಿಲ್ಲ. ಭಾರತದಲ್ಲಿ ಹೇಗಂದ್ರೆ ಎಲ್ಲೆಲ್ಲಿ ಅಂದ್ರೆ ಇನ್ನೊಬ್ಬನ ಗೇಟಿನ ಎದುರು ತಂದು ಮಾಡಿಸ್ತಾನೆ. ಅಂದ್ರೆ ಜನರಿಗೆ ಸೆನ್ಸ್ ಇಲ್ಲ, ಅವನ ಮನೆಯಲ್ಲಿ ಮಾಡಬಾರ್ದು, ಇನ್ನೊಂದು. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ ಕಲ್ಚರ್ ಲೆಸ್, ಕಲ್ಚರ್ ಇಲ್ಲ. ಕಲ್ಚರ್ ಇದ್ರೆ ಹಾಗೆ ಮಾಡುವುದಿಲ್ಲ ಅವರು. ತುಂಬಾ ಅಂದ್ರೆ ನಾವು ಕೂಡ ಇಲ್ಲಿ ನೋಡ್ತೇವೆ, ಸುತ್ತಮುತ್ತ ಎಲ್ಲ ಇದ್ದಾರೆ. ಅಂದ್ರೆ ಇಲ್ಲಿ ದೇವಸ್ಥಾನದ ಗೇಟ್ ಹತ್ರ ತಂದು ಮಾಡ್ತಾರೆ. ತುಂಬಾ ಸತಿ ನಾನು ಹೇಳಿದ್ದೇನೆ, ಅಂದ್ರೆ ಇದಕ್ಕೆ ನಾನು ತುಂಬಾ ಮಾತಾಡಿದ್ದೇನೆ, ಮಾತಾಡಿ ಪ್ರಯೋಜನ ಇಲ್ಲ, ಜನರು ಚೇಂಜ್ ಆಗುದಿಲ್ಲ. ಹಾಗಾಗಿ ಹೇಗೆ ಅಂದ್ರೆ ಜೀವಿಯ ಸ್ವರೂಪ ಅಂತ, ಜೀವಿಯರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಭಗವಂತನ ಸೇವೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಪ್ರಭುಪಾದ ಹೇಳುವಂತದ್ದು ಸೋಲ್ ಈಸ್ ಟು ಬಿ ಸಬಾರ್ಡಿನೇಟ್ ಟು ಸೂಪರ್ ಸೋಲ್. ಪ್ರಭುಪಾದ ಹೇಳ್ತಾರೆ ಆತ್ಮವು
ಕೃಷ್ಣನ ಅಧೀನ ಇದ್ರೆ ಮಾತ್ರ ಅದಕ್ಕೆ ಚಂದ ಅಂದೆ. ಆದ್ರೆ ನಾವು ಅದನ್ನು ಮಾಡ್ತಾ ಇಲ್ಲ. ಹಾಗೆ ಇದೇ ಆಧ್ಯಾತ್ಮ. ಮೂರನೇದು ಕರ್ಮ, ಕೆಲಸ ಫಲಪ್ರದ ಚಟುವಟಿಕೆಗಳು, ಭೌತಿಕ ದೇಹಕ್ಕೆ ಕಾರಣ ಆಗುವ ಕ್ರಿಯೆಗಳು. ಅಂದ್ರೆ ನಾವು ಕರ್ಮ ಮಾಡಬೇಕು. ಕರ್ಮ ಅಂದ್ರೆ ಯಾವ ರೀತಿಯ ಕರ್ಮ? ಕರ್ಮ ಅಂದ್ರೆ ಕೃಷ್ಣ ಕರ್ಮ, ಅಕರ್ಮ ಮಾಡಬೇಕು. ನೆಕ್ಸ್ಟ್ ಆದಿಭೂತ. ಆದಿಭೂತ ಅಂದ್ರೆ ಭೌತಿಕ ಪ್ರಕೃತಿ. ಆದಿದೈವ, ಎಲ್ಲ ದೇವರು ಒಳಗೊಂಡ ವಿಶ್ವರೂಪ. ಆದಿಯಜ್ಞ ಅಂದ್ರೆ ಯಜ್ಞದ ಭೋಕ್ತ ಪರಮಾತ್ಮ. ಆದಿಯಜ್ಞ ಎಲ್ಲಿ ವಾಸಿಸ್ತಾನೆ? ಎಲ್ಲರ ಹೃದಯದಲ್ಲಿ. ಈ ತುಂಬಾ ಸಂಶಯಗಳು ಉಂಟು. ಯಾಕಂದ್ರೆ ನಾನು ಪುಸ್ತಕ ವಿತರಣೆ ಹೋಗುವಾಗ, ಹೇಗಂದ್ರೆ ಈಗ ನಮ್ದೊಂದು ಇಲ್ಲಿ ಟೇಬಲ್ ಇದ್ರೆ ಹತ್ತಿರ ಜಾತ್ರೆಗೆಲ್ಲ ಹೋಗ್ತದೆ, ತುಂಬಾ ಬೇರೆ ಬೇರೆ ಈ ಸೋಕೊಳ್ಳ ಆದ್ಯ ಸಂಸ್ಥೆಗಳು ಉಂಟು, ಅವರು ಕೂಡ ಬರ್ತಾರೆ. ಅವರ ಪುಸ್ತಕದಲ್ಲಿ ಏನು ಅಂತ ಹೇಳುವಂಥದ್ದು, ಪ್ರಭಾವ ಹೇಳುವಂಥದ್ದು, ಒಮ್ಮೆ ಬಾಂಬೆಯಲ್ಲಿ ಪ್ರಭಾ ಶಿಷ್ಯ ಪುಸ್ತಕ ವಿತರಣೆ ಮಾಡ್ತಾ ಬಂದ ಪ್ರಭಾದ್ ಒಂದು ಸಂಸ್ಥೆ, ತುಂಬಾ ಫೇಮಸ್ ಸಂಸ್ಥೆ. ಅವರು ಈ ಪುಸ್ತಕವನ್ನು, ಭಗವದ್ಗೀತೆಯನ್ನು ತುಂಬಾ ಕಡಿಮೆ ಕೊಡ್ತಾ ಇದ್ದಾರೆ, ಕೆಲವರಿಗೆ ಫ್ರೀ ಕೊಡ್ತಾ ಇದ್ದಾರೆ. ಪ್ರಭಾದ್ ಹೇಳಿದ್ರು, ದೇರ್ ಪೇಪರ್ ಈಸ್ ಆಫ್ 5th class, their paper is of 4th class and their content is of 5th class ಅಂತ ಪ್ರಭಾದ್ ಹೇಳ್ತಾರೆ. ಹಾಗಾಗಿ ಹೇಗಂದ್ರೆ ಈ ಪುಸ್ತಕ ವಿತರಣೆ ಮಾಡುವಾಗ ಬೇರೆ ಇರ್ತಾರೆ ಇಂಥ ಸಂಸ್ಥೆಗಳೆಲ್ಲ, ಅವ್ರು ಹೇಳುದಂತ, ಆದಿಯಜ್ಞ ಇಲ್ಲಿದ್ದಾನೆ, ಕೆಲವರು ಇಲ್ಲಿದ್ದಾನೆ ಎಂತೆಂತ ಹೇಳ್ತಾರೆ. ನಾವು ಇದನ್ನೆಲ್ಲ ಕೇಳಬಾರ್ದು. ನಾವು ಭಗವಂತ ಅಂತ ಹೇಳ್ತಾನೆ ಅದನ್ನು ಕೇಳ್ಬೇಕು. ಎಲ್ಲಿ ವಾಸನ? ಹೃದಯದಲ್ಲಿ. ಸಿಂಪಲ್. ಪ್ರಭಾದ ಕೃಷ್ಣ ಇಸ್ ದ ಹೈಯೆಸ್ಟ್ ಅಥಾರಿಟಿ. ಕೃಷ್ಣ ಹೇಳಿದ್ಮೇಲೆ ಫಿನಿಶ್. ಮತ್ತೆ ಅವ ಹೇಳಿದ ಇವ ಹೇಳಿದ ನಾವು ಯಾಕೆ ನಂಬುವಂಥದ್ದು? ಅವ ಹೇಳಿದ ಇವ ಹೇಳಿದ ಇಲ್ಲ, ಕೃಷ್ಣ ಹೇಳ್ತಿದ್ದಾನೆ. ಆದಿಯಜ್ಞ ಎಲ್ಲಿ ವಾಸಿದ್ದಾನೆ? ಎಲ್ಲರ ಹೃದಯದಲ್ಲಿ. ಫಿನಿಶ್. ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸಾವಿನ ಸಮಯದಲ್ಲಿ ಕೃಷ್ಣನು ಹೇಗೆ ನೆನಪಿಸಿಕೊಳ್ಳುವುದು? ಪ್ರಭಾದ ಲಿಟ್ಮಸ್ ಟೆಸ್ಟ್. ಹೀಗೇಗಂದ್ರೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಅವ್ ಹೇಳ್ಬೋದು, ನಾನು ರಣಜಿಯಲ್ಲಿ ಅಷ್ಟು ಸೆಂಚುರಿ ಹೊಡಿದೆ, ಇಷ್ಟು ಹೊಡಿದೆ, ಅಷ್ಟು ಹೊಡಿದೆ. ಲಾಸ್ಟ್ಗೆ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗ್ತಾನೆ, ಹೋಗ್ತಾನೆ ಓಪನಿಂಗ್ ಅಂತ ಹೇಳುವಂಥದ್ದು. ಯಾರ್ಕ್ ಬಾಲಿಗೆ ಕ್ಲೀನ್ ಬೋಲ್ಡ್, ಫಸ್ಟ್ ಬಾಲ್ ಯಾರ್ಕ್ ಆಗ್ತಾನೆ. ಪಾಕಿಸ್ತಾನದ ಯಾರು, ವಸೀಂ ಅಕ್ರಮ್, ವಕಾರ್ ಯೂನಿಸ್, ಇವರೆಲ್ಲ ಯಾರ್ಕರ್ ಅಲ್ಲಿ ಫೇಮಸ್. ಹಾಗಾಗಿ ಸೀದಾ ಇಲ್ಲಿ ಆಗ್ತಾನೆ ಬೋಲ್ಡ್. ಆದ್ರೆ ನಾನು ರಣಜಿಯಲ್ಲಿ ಅಷ್ಟು ಸೆಂಚುರಿ ಆಗಿದ್ದೇನೆ, ಇಷ್ಟು ಆಗಿದ್ದೇನೆ ಹೇಳ್ತಾನೆ. ಆದ್ರೆ ಇಲ್ಲಿ ಅಂತ ಆಯ್ತು, ಅವನಿಗೆ ಫೇಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಡಿಫೆನ್ಸ್ ಗೊತ್ತಿಲ್ಲ ಅವನಿಗೆ. ಅದೇ ರೀತಿ ನಾವು ಕೂಡ ಹೇಳ್ಬೋದು, ನಾನು ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ತುಂಬಾ ಲಿಸ್ಟ್ ಬರ್ಬೋದು. ಆದ್ರೆ ಪ್ರಭು ಹೇಳ್ತಾರೆ, ಸಾವಿನ ಸಮಯದ ಕೃಷ್ಣನ ಹೇಗೆ ನೆನಪಿಕೊಳ್ಳುವುದು? ಜೀವನ ಉದ್ದಕ್ಕೆ ಸ್ಮರಣೆ ಅಭ್ಯಾಸ ಮಾಡಿ. ಪ್ರಭು ಹೇಳ್ತಾರೆ, ಎನಿಬಡಿ ಹೂ ಇಸ್ ಸ್ಟ್ಯಾಂಡಿಂಗ್ ಫಾರ್ 50 years 16 rounds he will go back to Godhead. ಪ್ರಭು ಹೇಳಿದ್ದಾರೆ 50 ವರ್ಷ ನಾವು 16 ಸುತ್ತು ಜಪ ಮಾಡ್ಬೇಕಂತ. ಇದು ಪ್ರಭು ಹೇಳುವಂಥದ್ದು. ಹಾಗಾಗಿ ಜೀವನ ಉದ್ದಕ್ಕೆ ನಾವು ಅಭ್ಯಾಸ ಮಾಡ್ಬೇಕು. ಇವತ್ತು ಮಾಡಿದೆ ನಾಳೆ ಆಯ್ತು, ನಾನು ಬ್ರೇಕ್, ಇವತ್ತು ನನಗೆ ಚೂರು ಹುಷಾರಿಲ್ಲ, ಇವತ್ತು ಮಕ್ಕಳಿಗೆಲ್ಲ ಹುಷಾರಿಲ್ಲ, ನಾಳೆ ನಾನು 2 ದಿವಸ ಬಿಟ್ಟು ಮಾಡ್ತೇನೆ. ಇಲ್ಲಪ್ಪ, ಇಲ್ಲ, ಬ್ರೇಕ್ ಕೊಡ್ಲಿಕ್ಕಿಲ್ಲ. 16 ಪ್ರಭು ಹೇಳಿದ್ರೆ ಮಿನಿಮಮ್ 16 rounds. ಹಾಗಾಗಿ ಈ ರೀತಿ ನಾವು ಜಪ ಮಾಡಿ 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 ಎಂತಾಗ್ತದೆ, ನಮ್ಮ ಪ್ರಜ್ಞೆ ಚೇಂಜ್ ಆಗ್ತದೆ, ಮತ್ತೆ ಸ್ಲೋಲಿ ಅದು ಕೃಷ್ಣ ಪ್ರಜ್ಞೆ ಆಗ್ತದೆ. ಹಾಗೆ ನಾವು ಅಭ್ಯಾಸ ಮಾಡ್ಬೇಕು. ಅದಕ್ಕೆ ಈ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು, ಕೌಮಾರಂ ಆಚರದೋ ಪ್ರಜ್ಞೋ, ಸಣ್ಣ ಪ್ರಾಯದಲ್ಲೇ ಕೃಷ್ಣ ಪ್ರಜ್ಞೆ ಅಂತ ತೆಗೊಳ್ಬೇಕಂತೆ. ಅವ್ರು 5 ವರ್ಷದ ತೆಗಿದ್ದಾರೆ, ನಮ್ಗೆ 5 ವರ್ಷ ತೆಗಿಲಿಕ್ಕೆ ಆಗಲಿಲ್ಲ, ಅಟ್ಲೀಸ್ಟ್ ನಾವೊಂದು 20 ವರ್ಷದ ತೆಗಿದ್ದೇವೆ. ಇದರ ಅರ್ಥ ಎಂತ? ಸಣ್ಣ ಪ್ರಾಯದಲ್ಲಿ ತೆಗಿದ್ದೇವೆ, ಈಗ ನಾವು ಅದನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಇದನ್ನು ಮಾಡಿ 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 ಎಂತ ಆಗುದು? ಈಗ ಪರ್ಫೆಕ್ಷನ್ ಆಗಿರೋದು ಕೂಡ ಮಾಡಿ ಮಾಡಿ ಆಗ್ತದೆ. ಅಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ. ಈಗ ಅಭ್ಯಾಸ ಕೆಲವಾಗಿದೆ, ಬಿಡ್ಲಿಕ್ಕೆ ಆಗುದಿಲ್ಲ. ಹೇಗಂದ್ರೆ ಬೆಳಿಗ್ಗೆ ಆಟೋಮೆಟಿಕ್ ಎಚ್ಚರಿಕೆ ಆಗ್ತದೆ, ಅಲ್ರಾಮ್ ಇಡ್ಬೇಕಂತಿಲ್ಲ. ಮತ್ತೆ ಕೀರ್ತನ ಹೋಗೋದಿದ್ರೆ ಎಂಥದ್ದಾಗ್ತದೆ, ಪ್ರಸಾದ ತಿನ್ನೋದಿದ್ರೆ ಎಂಥದ್ದಾಗ್ತದೆ. ಅಂದ್ರೆ ಅಡಿಕ್ಟ್ ಆಗಿದ್ದೇವೆ ಕೀರ್ತನಿಗೆ, ಪ್ರಸಾದಕ್ಕೆ, ಕ್ಲಾಸಿಗೆ, ಓದ್ಲಿಕ್ಕೆ, ಇದೆಲ್ಲ ಅಡಿಕ್ಟ್ ಆಗ್ಬೇಕು. ಹಾಗೆ ಮಾಡ್ತಾ 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 ಪರ್ಫೆಕ್ಷನ್ ಬರ್ತದೆ. ಹೇಗೆ ಅಂದ್ರೆ ಪ್ರಭಾದ ಹೇಳುವಂಥದ್ದು, ಒಂದು ಕಲ್ಲನ್ನು ಕೆತ್ತುವ
ಶಿಲ್ಪಿ. ಅವ ಎಂತ ಮಾಡ್ತಾನೆ, ಟಾಕ್ 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 ಹೊಡಿತಾನೆ. ಪ್ರಭುಪಾದ ಹೇಳ್ತಾರೆ 99 ಹೊಡಿತಾನೆ, 100ನೇ ಹೊಡೆದವಾಗ ಆ ಶೇಪ್ ಬರ್ತದೆ. ಜನರಿಗೆ ಆ 99 ಹೊಡೆದದ್ದು ಅವರಿಗೆ ನೆನಪಿಲ್ಲ, ಲಾಸ್ಟ್ಗೆ 100ನೇ ಹೊಡೆದಾಗ ಅವರು ಕ್ಲಾಪ್ ಹೊಡಿತಾರೆ. ಅದೇ ರೀತಿ ನಾವು ಕೂಡ ಹಾಗೆ ಕೃಷ್ಣ ಪ್ರಜ್ಞೆಯನ್ನು ಮಾಡ್ತಾ 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 ಒಂದ್ ದಿವಸ ನಾವು ಪರ್ಫೆಕ್ಷನ್ ಆಗ್ತೇವೆ. ಆ ದಿವಸ ಜನರು ನಮಗೆ ಕ್ಲಾಪ್ ಹೊಡಿತಾರೆ. ಆದ್ರೆ ಈಗ ಜನರು ನಮ್ಮನ್ನು ಎಂತ ಮಾಡುವಂತದ್ದು, ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ, ಆದ್ರೂ ಕೂಡ ಸಪೋರ್ಟ್ ಸಿಗದಿದ್ರು ಕೂಡ ನಾವು ಮಾಡ್ಬೇಕು. ಅಂತ ಸ್ಥಿತಿಯಲ್ಲಿ ಮಾಡುವಂಥದ್ದು ಉನ್ನತ. ಯಾವುದೇ ಸಪೋರ್ಟ್ ಇಲ್ಲದೆ, ಯಾವುದು ಅಂದ್ರೆ ಎಲ್ಲ ಕಡೆಯಿಂದ ನಮ್ಗೆ ಎಂತ ಒಂದು ತೊಂದರೆ, ಅಂದ್ರೆ ಕೃಷ್ಣ ಪ್ರಜ್ಞೆ ಮಾಡುವಾಗ ಇದೆಲ್ಲ ಬರ್ತದೆ. ಅಂದ್ರೆ ಕೃಷ್ಣನ ಟೆಸ್ಟ್ ಅಂತ ಇದು, ಆ ಇದರಲ್ಲಿ ಕೂಡ ನಾವು ಮಾಡ್ಬೇಕು. ಹಾಗಾಗಿ ಜೀವನದ ಸ್ಮರಣೆ ಅಭ್ಯಾಸ ಮಾಡಿ. ಎಸ್, ಹರೇ ಕೃಷ್ಣ. ಓಕೆ, ಸ್ವಲ್ಪ ಫಾಸ್ಟ್ ಮಾಡ್ತಾ ಹೋಗುವ. ಎಸ್, ಶ್ಲೋಕ 5. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಶಿ ಅತ್ರ ಸಂಶಯ. ಅಂತ್ಯಕಾಲದ ನನ್ನನ್ನು ಸ್ಮರಿಸುತ್ತಾ ಯಾವನು ದೇವನು ಬಿಡುವನು ಅವನು ಕೂಡಲೇ ನನ್ನ ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಸಾಯುವಾಗ ನಮ್ಗೆ ಕೃಷ್ಣನ ಸ್ಮರಣೆ ಬಂದ್ರೆ ಎಸ್, ಪ್ರಭುಪಾದ ಹೇಳ್ತಾರೆ ನಿನ್ನ ಲೈಫ್ ಸಕ್ಸೆಸ್, ನಿನ್ನ ಲೈಫ್ ಸಕ್ಸೆಸ್. ಇದು ಬರ್ಬೇಕು ನಮ್ಗೆ. ಇಲ್ಲಿ ನೋಡಿ ಭೀಷ್ಮ ಪಿತಾಮಹ, ಪ್ರಭುಪಾದ ಹೇಳ್ತಾರೆ ಭೀಷ್ಮ ಎಷ್ಟು ಪುಣ್ಯ ಮಾಡಿದ್ದಾನೆ, ಎಷ್ಟು ಪುಣ್ಯ ಮಾಡಿದ್ದಾನೆ. ಶುಕಮುನಿ ಹೇಳುವಂತಹದ್ದು ಯಾರಿಗೆ, ಈ ಗೋಪಿಯವರಿಗೆ, ಗೋಪೀಸ್ ಕೃತ ಪುಂಗ ಪುಣ್ಯ, ಎಷ್ಟು ಪುಣ್ಯ ಮಾಡಿದ್ದಾರೆ ಅವರು. ತ್ರೇತಾಯುಗದಲ್ಲಿ ಅವರು ಅಂದ್ರೆ ಎಲ್ಲರೂ ಯೋಗಿಗಳಾಗಿದ್ರು. ಅಂದ್ರೆ ಈ ದಂಡಕಾರಣ್ಯಕ್ಕೆ ಹೋಗುವಾಗ ರಾಮ ಎಲ್ಲ ಇವರು ಕಾಡಲ್ಲಿದ್ರಂತೆ, ಸೇಮ್ ಗೋಪೀಸ್, ನೆಕ್ಸ್ಟ್ ಲೈಫ್ ಗೋಪೀಸ್ ಅದು. ಹಾಗಾಗಿ ರಾಮನನ್ನು ನೋಡಿದ್ರಂತೆ, ರಾಮನನ್ನು ನೋಡಿ ಟೋಟಲ್ ಅವರಿಗೆ ಅಟ್ರಾಕ್ಷನ್ ಆಯ್ತು. ಅವರ ಒಳಗಿನ ಡಿಸೈರ್ ಬಂತು. ಯಾಕೆಂದ್ರೆ ರಾಮ ಕೃಷ್ಣ ಬೇರೆ ಅಲ್ಲ, ರಾಮನಿಗೆ ಗೊತ್ತಾಯ್ತು ಅವರ ಇಚ್ಛೆ ಅಂತ. ಎಂತಾಯ್ತು, ಎಂತ ಡಿಸೈರ್ ಬಂತು, ಈ ಲೈಫಲ್ಲಿ ನೀನು ನಿನ್ಗೆ ಒಂದೇ ಪತ್ನಿ, ಏಕಪತ್ನಿ. ಹಾಗಾಗಿ ಈ ಲೈಫಲ್ಲಿ ನಮ್ಗೆ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ, ನೆಕ್ಸ್ಟ್ ಲೈಫಲ್ಲಿ ನೀನು ಕೃಷ್ಣ ಆಗಿ ಬರುವಾಗ ನಮ್ಮನ್ನು ಆಕ್ಸೆಪ್ಟ್ ಮಾಡು. ಅದಕ್ಕೆ ರಾಮ ಎಂತ ಮಾಡ್ತಾನೆ, ಹೀಗೆ ನೋಡ್ತಾನೆ, ಎಸ್ ತಥಾಸ್ತು ಅಂತ ಹೇಳ್ತಾನೆ. ಅಲ್ಲಿ ಕೂಡ ಹೇಳ್ತಾರೆ ಅಂದ್ರೆ ಅಷ್ಟು ಪುಣ್ಯ ಮಾಡಿದ್ದಾರೆ. ಅದೇ ರೀತಿ ಪ್ರಭುಪಾದ ಹೇಳುವಂತದ್ದು, ಭೀಷ್ಮವು ಕೂಡ ಎಷ್ಟು ಪುಣ್ಯ ಮಾಡಿದ್ದಾನೆ, ಕೃಷ್ಣರನ್ನು ನೋಡ್ತಾ ನೋಡ್ತಾ ಸಾಯುವಂತದ್ದು. ಪ್ರಭುಪಾದ ಹೇಳ್ತಾರೆ ಇದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ ಅಂತೆ, ಇದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ. ಸಾಯುವಾಗ ನಮ್ಗೆ ಕೃಷ್ಣನ ಸ್ಮರಣೆ ಬಂದ್ರೆ, ಇಲ್ಲಿ ನೋಡಿ ಕೃಷ್ಣ ಸ್ವತಃ ನೋಡ್ತಾ ಇದ್ದಾನೆ, ಅವ ಮಹಾಜನ ಟೋಟಲ್ ಕೃಷ್ಣನ ಸ್ಮರಣೆ ಇದ್ದಾನೆ. ಅಲ್ಲಿ ನೋಡಿ ಕೃಷ್ಣ ಎದುರು ಸಾಯುವಂಥದ್ದು. ಅದಕ್ಕೆ ಈಗ ನೋಡಿ, ಈಗ ನಮ್ಮ ಡಿವೋಟೀಸ್ ಇದರಲ್ಲಿ ಕೂಡ ಯಾರಾದರೂ ಡಿವೋಟೀಸ್ ಪೇರೆಂಟ್ಸ್ ಎಲ್ಲ ಸಾಯುವಾಗ ನಾವು ತುಂಬಾ ಇದಕ್ಕೆ ಹೋಗಿದ್ದೇವೆ. ಅಲ್ಲಿ ಎಂತ ಮಾಡೋದು, ನಾವು ಹೋಗಿ ಕೀರ್ತನ ಮಾಡುವಂಥದ್ದು, 1 ಗಂಟೆ 1.5 ಗಂಟೆ ಲಾಂಗ್ ಕೀರ್ತನ ಮಾಡ್ತೇವೆ. ಯಾಕೆ ಮಾಡುವಂಥದ್ದು ಅದು? ಯಾಕೆ ಮಾಡುವುದಂದ್ರೆ, ಅಂದ್ರೆ ಸಾಯುವುದು ಫಿಕ್ಸ್ ಆಗಿರ್ತದೆ, ಹೇಳಿದ ಮೇಲೆ ನಮ್ಗೆ ಹೋಗುವಂಥದ್ದು. ಆಗ ಅಟ್ಲೀಸ್ಟ್ ಆ ಕೃಷ್ಣ ಸ್ಮರಣೆ ಎಂತ ಆಗ್ತದೆ, ಯು ವಿಲ್ ಗೆಟ್ ನೈಸ್, ಅವನ ಆತ್ಮ ಒಂದು ಒಳ್ಳೆ ಅವನಿಗೆ ಸಿಗ್ತದೆ, ಒಳ್ಳೆ ಎಂತ ಹೇಳುವಂಥದ್ದು, ನೆಕ್ಸ್ಟ್ ಲೈಫ್ ಒಳ್ಳೇದು ಸಿಗ್ತದೆ. ಹಾಗಾಗಿ ಈ ರೀತಿ ಇದು ನಾವು ಅರ್ಥ ಮಾಡಬೇಕು. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವ ದೇವನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವ ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಸಾಯುವಾಗ ನಮಗೆ ಕೃಷ್ಣನ ಸ್ಮರಣೆ ಬರ್ಬೇಕಂತ. ಎಸ್, ಅನ್ಯಾನಿ ಭೂತಾನಿ ಗಚ್ಚಂತಿ ಹಿಮಾಲಯಂ ಶೇಷ ಸ್ಥಾವರಂ ಇಚ್ಛಂತಿ ಕಿಮಾಶರೆ ಮತ್ ಪರಂ. 100,000 ಜೀವಿಗಳು ಪ್ರತಿಕ್ಷಣ ಸಾಯುತ್ತಿರ್ತಾರೆ, ಆದರೆ ಮೂರ್ಖನ ಜೀವಿ ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನ ಅತ್ಯಾಶ್ಚರ್ಯಕರವಾದ ಸಂಗತಿ ಇದೆ ನೋಡಿ. ಎಂತಂದ್ರೆ ನಮ್ಮ ಭಾರತದಲ್ಲಿ ಈ ಫಿಲ್ಮ್ ಸ್ಟಾರ್ಸ್, ಕ್ರಿಕೆಟ್ ಸ್ಟಾರ್ಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಇವರೆಲ್ಲ ಅಂದ್ರೆ ಭಾರತದಲ್ಲಿ ಇದ್ದಾರೆ,
ಅವ್ರು ಹೇಳುವಂಥದ್ದು ಟ್ರೀಟ್ಮೆಂಟ್ ಭಾರತದ್ದು ಸರಿ ಇಲ್ಲ, ಅವ್ರು ಪಾಶ್ಚಾತ್ಯ ದೇಶಕ್ಕೆ ಹೋಗುವಂಥದ್ದು. ಯಾಕೆ ಕೇಳಿದ್ರೆ ಅಂದ್ರೆ ನಾವು ಜಾಸ್ತಿ ಬದುಕ್ತೇವೆ, ಅವರಿಗೆ ಅಮರ ಆಗ್ಲಿಕ್ಕೆ ಇಚ್ಛೆ. ಸೇಮ್ ಹಿರಣ್ಯಕಶಿಪು. ಪ್ರಭುಪಾದ ಹೇಳುವಂಥದ್ದು ಹೇಗೆಂದ್ರೆ ಎವ್ರಿ ಯೂನಿವರ್ಸ್ ಇಸ್ ಫಿಲ್ಡ್ ವಿತ್ ಲಿವಿಂಗ್ ಎಂಟಿಟೀಸ್ ಅಂಡ್ ಇಟ್ ಈಸ್ ಕಂಜೆಸ್ಟೆಡ್. ಮತ್ತೆ ಪ್ರಭುಪಾದ ಹೇಳುವಂಥದ್ದು ಪ್ರತಿ ಸೆಕೆಂಡ್ಗೆ ಎಷ್ಟೋ ಜೀವಿಗಳು ಸಾಯ್ತಾ ಉಂಟಂತೆ. ಅಂದ್ರೆ ಈ ಸಣ್ಣ ಸಣ್ಣ ಇರುವೆ ಈಗ ರಾತ್ರಿ ಹುಡ್ತದೆ, ಬೆಳಿಗ್ಗೆ ಸಾಯ್ತದೆ. ಆದ್ರೆ ಮೂರ್ಖನಾದ್ರೂ ಇದು ಕಾಣುವುದಿಲ್ಲ ಅವನಿಗೆ. ಅವೆಂತ ನಾನು ಅಮರ ಆಗ್ಬೇಕು. ಹಿರಣ್ಯಕಶಿಪು ಕೂಡ ಅದನ್ನೇ ಮಾಡಿದ್ರು. ಹಿರಣ್ಯಕಶಿಪು ಎಂತ ಮಾಡಿದ? ಹಿರಣ್ಯಕಶಿಪು ಬ್ರಹ್ಮ ಬರುವಾಗ ಕೇಳಿದ್ರು ನನಗೆ ಅಮರ ಆಗ್ಬೇಕು. ಬ್ರಹ್ಮ ಹೇಳ್ತಾ ನಾನೇ ಅಮರ ಅಲ್ಲ, ನಾನೇ ಅಮರ ಅಲ್ಲ. ಹಾಗಾಗಿ ಸೇಮ್ ಅದೇ ಮೆಂಟಲ್ ಜನರದ್ದು. ಪ್ರಭುಪಾದ ಹೇಳುವಂತದ್ದು ಈಶೋಪನಿಷದಲ್ಲಿ, ವಾಟ್ ಈಸ್ ದ ಯೂಸ್ ಆಫ್ ಲಿವಿಂಗ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಲೈಕ್ ಕ್ಯಾಟ್ಸ್ ಅಂಡ್ ಡಾಗ್ಸ್? ನಾಯಿ ಬೆಕ್ಕಿನಾಗೆ 100 ವರ್ಷ ಇದ್ದು ಏನು ಪ್ರಯೋಜನ? ಪ್ರಭುಪಾದ ಹೇಳಿದರೆ 1 ಸೆಕೆಂಡ್ ಕೃಷ್ಣ ಪ್ರಜ್ಞೆ ಇದ್ರೆ ಸಾಕಂತ. ಹಾಗಾಗಿ ನಾವು ಎಷ್ಟು ವರ್ಷ ಬದುಕಿ, ಕೆಲವರೆಲ್ಲ ಹೇಳ್ತಾರೆ ನನ್ನ ಅಜ್ಜಿಗೆ 95, ನನ್ನ ಅಜ್ಜಿಗೆ 85, ಈ ರೀತಿಯಲ್ಲಿ ಹೇಳ್ತಾರೆ. ಖುಷಿ ಆಗ್ತದೆ ಅವರಿಗೆ ಅಷ್ಟು ಬದುಕಿದ್ರು. ಆದ್ರೆ ನೆಕ್ಸ್ಟ್ ಎಂತ? ಈಗ ಬದುಕಿದ್ದಾರೆ, ನೆಕ್ಸ್ಟ್ ಎಂತ? ನೆಕ್ಸ್ಟ್ ಲೈಫ್ ಎಂತ? ಇದು ನಮ್ಗೆ ಗೊತ್ತಾಗ್ಬೇಕು. ಹಾಗಾಗಿ ಬದುಕು ದೊಡ್ಡ ವಿಷಯ ಅಲ್ಲ, 100 ವರ್ಷ ಬದುಕು ದೊಡ್ಡ ವಿಷಯ ಅಲ್ಲ. ಆದ್ರೆ ಹೇಗೆ ಬದುಕಿದ್ದಾನೆ? ಈಶಾವಾಸ್ಯಂ ಪ್ರಿನ್ಸಿಪಲ್ ಬದುಕಿದಾನ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಪುಂಜಿತ ಮಾಗೃಹ ಸುದನ. ಅಂದ್ರೆ ಗಾಡ್ ಸೆಂಟರ್ಡ್ ಅಲ್ಲಿ ಇದ್ದಾನ, ಕೃಷ್ಣನ ಸೆಂಟರ್ ಆಗಿ ಇಟ್ಟಿದ್ದಾನ? ಇಲ್ಲ. ಇದು ಏನು ಪ್ರಯೋಜನ? ಹಾಗಾಗಿ ಮೂರ್ಖನ ಜೀವಿಯು ತಾನು ಅಮರ ಅಂತ ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಅತ್ಯಾಶಕರವಾದ ಸಂಗತಿ ಇದು ದೊಡ್ಡ ಒಂದು, ಅಂದ್ರೆ ಈ ಸ್ಪಿರಿಚುವಲಿಸ್ಟ್ ಅಂದ್ರೆ ಭಕ್ತನಿಗೆ ಇದು ಅಂದ್ರೆ ಆಶ್ಚರ್ಯಕರವಾದ ವಿಷಯ. ಅಂದ್ರೆ ಜನರಿಗೆಲ್ಲ ಅಮರ ಆಗಬೇಕು. ಅವ್ರು ಎಣಿಸಿದ್ದಾರೆ ಇದು ಪರ್ಮನೆಂಟ್ ದೇಹ. ನಾನು ಹೀಗೆ ಹೇಳ್ತೇನೆ, ಕೆಲವರು ಎಂತಂದ್ರೆ ಎಷ್ಟು ಮೇಕಪ್ ಮಾಡಿ 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 ಅವರಿಗೆ ಎಸ್ ನನಗೆ ಹೆಂಗಾಗ್ಬೇಕು. ಇಲ್ಲ ಸರ್, ಪ್ರಭುಪಾದ ಹೇಳಿದ್ದಾರೆ ಆಸ್ ಸೂನ್ ಆಸ್ ಯು ರೀಚ್ 50 years ನಿನ್ನ ಮುಖದ್ದು ಎಲ್ಲ ಹೋಗ್ತದೆ ಚಂದ. 50 ವರ್ಷದ ತನಕ ಇರ್ತದೆ, ಮತ್ತೆ ಹೋಗ್ತದೆ. ಅಂದ್ರೆ ಎಷ್ಟು ವರ್ಷ ತನಕ ನಮ್ಗೆ ಇಡ್ಬೋದು? ಹಬ್ಬ ಅಂದ್ರೆ 50 ವರ್ಷ, ಮತ್ತೆ ಹೋಗ್ತದೆ, ನಮ್ಮ ಬ್ಯೂಟಿ ಹೋಗ್ತದೆ. ಎಸ್. ಶ್ಲೋಕ 6. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತೆ ಅಂತ ಕಲೇವರಂ ತಂ ತಂ ಏವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನು ಅದೇ ಭಾವ ನಿಶ್ಚಯವಾಗಿ ಪಡೆಯುವನು. ಸಾಯುವಾಗ ನಮ್ದು ಎಂತ ಸ್ಮರಣೆ ಉಂಟು? ಅದೇ ದೇಹ ಸಿಗ್ತದೆ ನಮ್ಗೆ. ಕೃಷ್ಣನ ಸ್ಮರಣೆ ಅಂದ್ರೆ ಕೃಷ್ಣ ಧಾಮಕ್ಕೆ ಹೋಗ್ತೇವೆ. ಬೇಡ ಈಗ ಪ್ರಭುಪಾದ ಹೇಳುವಂಥದ್ದು ಎಂತ ಅಂದ್ರೆ, ಈಗ ಕೆಲವೆಲ್ಲ ತಾಯಿಯಂದಿರು ತುಂಬಾ ಮಕ್ಕಳ ಮೇಲೆ ಅಟ್ಯಾಚ್ ಆಗಿರ್ತಾರೆ. ಪ್ರಭುಪಾದ ಹೇಳ್ತಾರೆ ಶಿ ವಿಲ್ ಬಿಕಮ್, ಅಂದ್ರೆ ಸತ್ತ ಮೇಲೆ ಎಂತ ಆಗ್ತದೆ? ಆ ಮನೆ ಇದೆ ಎಲ್ಲ, ಆ ಮನೆಯಲ್ಲಿ ಎಂತ ಹೇಳುವಂಥದ್ದು, ಈ ಹೆಗ್ಗಣ ಇಲ್ಲದ್ರೆ ಅಲ್ಲಿ ಕಾಕ್ರೋಚ್ ಎಂತ ಆಗಿ ಅಲ್ಲೇ ಹುಡ್ತಾರೆ ಅಂತ, ಅಷ್ಟು ಅಟ್ಯಾಚ್ ಆಗಿದ್ರೆ. ಹಾಗಾಗಿ ನಾವು ಎಂತ ಯಾರ ಮೇಲೆ ಅಟ್ಯಾಚ್ ಆಗ್ಬೇಕು? ಕೃಷ್ಣನ ಮೇಲೆ ಅಟ್ಯಾಚ್ ಆಗ್ಬೇಕು ಸಾಯುವಾಗ. ಕೆಲವರು ಎಂತ ಮನೆಯೆಲ್ಲ ಪ್ರಭುಪಾದ ಹೇಳ್ತಾರೆ ತುಂಬಾ ಗಡಿ ಕ್ಲೀನ್ ಮಾಡುವಂಥದ್ದು ಎಲ್ಲ ಇರ್ತಾರೆ. ಓಕೆ, ಆದ್ರೆ ತುಂಬಾ ಅದರಲ್ಲಿ ಇರ್ತಾರೆ. ಹಾಗಾಗಿ ಅಲ್ಲೇ ಸಿಗ್ತದೆ. ಈಗ ಕೆಲವರು ಬಿಸ್ನೆಸ್ ಮ್ಯಾನ್ ಪ್ರಭುಪಾದ ಹೇಳುವಂಥದ್ದು, ಅವ ಫುಲ್ ಬಿಸ್ನೆಸ್ ಅಲ್ಲಿ ಅದೇ ಅಂಗಡಿಯಲ್ಲಿ ವಾಪಸ್ ಹುಡ್ತಾನದು ಇಲಿಯಾಗಿ ಇಲ್ಲದ ಕಾಕ್ರೋಚ್. ಹಾಗೆ ನಮ್ದು ಯಾವ ಸ್ಮರಣೆ ಉಂಟು ಸಾಯುವಾಗ ಅದೇ ದೇಹ ಸಿಗ್ತದೆ. ಹಾಗೆ ಇದರಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ತುಂಬಾ ಈಗ ನೋಡಿ ಭರತ್ ಮಹಾರಾಜ್ ಸಾಯುವಾಗ ಜಿಂಕೆ ಸ್ಮರಣೆ, ಜಿಂಕೆ ಅದು. ಆದ್ರೆ ಪ್ರಭುಪಾದ ಹೇಳುವಂಥದ್ದು ಹೇಗಂದ್ರೆ, ಈಗ ಭರತ್ ಮಹಾರಾಜ್ ಆಗ್ಲಿ, ಇಂದ್ರದುಮ್ನ ಮಹಾರಾಜ್, ಗಜೇಂದ್ರ, ಅವರನ್ನು ನಾವು ನಮ್ಮ ಇದಕ್ಕೆ ಕಂಪೇರ್ ಮಾಡ್ಲಿಕ್ಕಿಲ್ಲ. ಇಂದ್ರದುಮ್ನ ಮಹಾರಾಜ್ ಆನೆ ಆದ್ರು, ಭರತ್ ಮಹಾರಾಜ್ ಜಿಂಕೆ ಆದ್ರು. ಆದ್ರೆ ಈಗ ನೋಡಿ, ಯೂಶುವಲಿ ಈಗ ಗ್ರಾಫ್ ಹೇಗಂದ್ರೆ, ನಾವು ಮನುಷ್ಯ ಆಗಿ ನೆಕ್ಸ್ಟ್ ಪ್ರಾಣಿ ಆಗುದು ಗ್ರಾಫ್ ಕೆಳಗೆ ಬರುವಂಥದ್ದು, ಕೆಳಗೆ. ಯಾಕೆಂದ್ರೆ ಮನುಷ್ಯ ಆಗಿ ನಾವು ಮತ್ತೆ ಮರಳಿ ದೇವತೆ ಮನೆಗೆ ಹೋಗುವಂಥದ್ದು, ಕೆಳಗೆ ಬರ್ಲಿಕ್ಕಿಲ್ಲ. ಕೆಳಗೆ ಬಂದ್ರೆ ಪ್ರಾಣಿ ಬಂದ್ರೆ ನಮ್ದು ಗ್ರಾಫ್ ಕೆಳಗೆ ಬಂತು.
ಆದ್ರೆ ಇಲ್ಲಿ ಹಾಗೆ ಅಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಜಿಂಕೆ ಮತ್ತೆ ಆನೆ, ಗಜೇಂದ್ರ ಮತ್ತೆ ಭರತ್ ಮಹಾರಾಜ್. ಯಾಕೆ? ಅವರಿಗೆ ಅವರು ಜಿಂಕೆ ಆದ್ರೂ ಕೂಡ ನೆಕ್ಸ್ಟ್ ಲೈಫ್ ಅಲ್ಲಿ ಜಡ ಭರತ ಆದ್ರು ಮತ್ತೆ ಮರಳಿ ದೇವತಂಗೆ ಹೊಡೆದು, ಗಜೇಂದ್ರ ಇಮಿಡಿಯೇಟ್ ವೈಕುಂಠಕ್ಕೆ ಹೋದ್ರು. ಹಾಗಾಗಿ ಭಕ್ತಿ ಮಾಡಿ ಇಂಥ ದೇಹ ಸಿಗುವಂಥದ್ದು ಎಂತ, ಅದು ಅಭಕ್ತನಿಗೆ ಸಿಗುವ ಅದು ಸೇಮ್ ಅಲ್ಲ, ಅಲ್ಲಿ ವ್ಯತ್ಯಾಸ ಉಂಟು. ಅದು ಕೂಡ ಇವರು ಭಾವಶ್ರೇಷ್ಠಲ್ಲಿದ್ರು, ಇಂದ್ರದಮ ಕೂಡ ಶುದ್ಧ ಭಕ್ತರು. ಹಾಗಾಗಿ ನಾವು ಅದನ್ನು ಕಂಪೇರ್ ಮಾಡ್ಲಿಕ್ಕಿಲ್ಲ, ಆದ್ರೆ ಹೇಳುವಂಥದ್ದು. ಆದ್ರೆ ನಾವು ಇದಕ್ಕೆ ಕೇರ್ಫುಲ್ ಆಗಿರ್ಬೇಕು. ಸಾಯುವಾಗ ನಮ್ದು ಯಾವ ಸ್ಮರಣೆ ಅಂಥದ್ದು ಸಿಗ್ತದೆ. ಶ್ಲೋಕ 7. ತಸ್ಮಾ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಜ್ಯ ಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಂ ಏವೇಶಸಿ ಅಸಂಶಯ. ಆದ್ರಿಂದ ಅರ್ಜುನನಿಗೆ ನೀವು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸ್ತಿರ್ಬೇಕು. ನೋಡಿ, ಕೃಷ್ಣನ ರೂಪದಲ್ಲಿ. ಕೃಷ್ಣನಿಗೆ ರೂಪ ಉಂಟು. ಮಾಯಾವಾದಿಗಳು ಅಂತ ಹೇಳುವಂಥದ್ದು ದೇವರಿಗೆ ರೂಪವಿಲ್ಲ, ನಿರಾಕಾರ, ಶೂನ್ಯ ಶೂನ್ಯ ಹೇಳ್ತಾರೆ. ಇಲ್ಲ ಸರ್, ನಿನ್ಗೆ ರೂಪ ಉಂಟು, ನಿನ್ನ ತಂದೆಗೆ ರೂಪ ಉಂಟು, ನಿನ್ನ ತಂದೆಗೆ ರೂಪ ಉಂಟು. ಮತ್ತೆ ನಮ್ಮನೆಲ್ಲ ಹುಟ್ಟಿಸಿದ ಯಾರು? ಬ್ರಹ್ಮ. ಬ್ರಹ್ಮನಿಗೆ ರೂಪ ಉಂಟು, ಚತುರ್ಮುಖ. ಬ್ರಹ್ಮನ ಹುಟ್ಟಿಸಿದ ಯಾರು? ಕೃಷ್ಣ. ಅವನಿಗೆ ಕೂಡ ರೂಪ ಉಂಟು. ಯಾಕೆ ರೂಪ ಇಲ್ಲ? ಆದರೆ ಈಶೋಪನಿಷತ್ ಅಂತ ಹೇಳುವಂಥದ್ದು ರೂಪ ಇಲ್ಲ ಅಂತ ಉಂಟು. ಈಶೋಪನಿಷತ್ ಎಂತ ರೂಪ ಇಲ್ಲ? ಭೌತಿಕ ರೂಪ ಇಲ್ಲ, ಸಚ್ಚಿದಾನಂದ ಆಧ್ಯಾತ್ಮಿಕ ರೂಪ ಇರುವಂಥದ್ದು. ಹಾಗಾಗಿ ಕೃಷ್ಣನಿಗೆ ರೂಪ ಉಂಟು ಸರ್. ಶಕ್ತಿ 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 ಬೇಡ, ಶಕ್ತಿಮಾನ್. ಪ್ರಭುಪಾದ ಹೇಳುವಂತ ಹೇಗೆ ಅಂದ್ರೆ, ಈಗ ಕೆಇಬಿಂದ ನಮಗೆ ಕರೆಂಟ್ ಬರ್ತದೆ. ಈಗ ಮಾಯವಾದಿ, ನಿರಾಕಾರವಾದಿ ಮತ್ತು ಶೂನ್ಯವಾದಿಗಳ ಪ್ರಕಾರ ಆಟೋಮೆಟಿಕ್ ಬರುವಂತದ್ದು ಕರೆಂಟ್. ಪ್ರಭುಪಾದ ಎಂತ ಹೇಳ್ತಾರೆ? ಆಟೋಮೆಟಿಕ್ ಬರುವುದಲ್ಲ, ಅಲ್ಲಿ ಇಂಜಿನಿಯರ್ ಇದ್ದಾನೆ ರಾತ್ರಿ, ಅವ ಸ್ವಿಚ್ ಆನ್ ಆಫ್ ಮಾಡುವಂಥದ್ದು. ಹಾಗಾಗಿ ಶಕ್ತಿಯ ಹಿಂದೆ ಶಕ್ತಿಮಾನ್ ಇದ್ದಾನೆ. ಯಾರು? ಕೃಷ್ಣ. ಕೃಷ್ಣ ಸುಪ್ರೀಂ ಇಂಜಿನಿಯರ್ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗೆ ಕೃಷ್ಣನಿಗೆ ರೂಪ ಉಂಟು. ದಯವಿಟ್ಟು ಈ ವಿಷಯವನ್ನು ತಲೆಯಿಂದ ತೆಗೆದುಬಿಡಿ. ದೇವರು ಶಕ್ತಿ ಶಕ್ತಿ ರೂಪ ಇಲ್ಲ, ತಪ್ಪು. ಇದು ದೊಡ್ಡ ಅಪರಾಧ. ದೊಡ್ಡ ಅಪರಾಧ ಅಂದ್ರೆ ಹೇಗೆ ಅಂದ್ರೆ, ಈಗ ನಿಮ್ಗೆ ಒಂದು ಸನ್ಮಾನ, ನಿಮ್ಮನ್ನು ಕರೀತಾರೆ ಒಂದು ಫಂಕ್ಷನ್ಗೆ, ನಿಮ್ಮನ್ನು ಸ್ಟೇಜಲ್ಲಿ ಕೂರಿಸಿ ಹೇಳ್ತಾರೆ, ಇವರಿಗೆ ತಲೆ ಇಲ್ಲ, ಇವರಿಗೆ ಕೈ ಇಲ್ಲ, ಇವರಿಗೆ ಕಾಲಿಲ್ಲ, ಇವರಿಗೆ ಕಣ್ಣಿಲ್ಲ, ಇವರಿಗೆ ಮೂಗಿಲ್ಲ, ಇವರಿಗೆ ಕಿವಿ ಇಲ್ಲ. ಇದು ಅವಮಾನವ ಅಲ್ಲ? ನಮ್ಮನ್ನು ಹೊಗಳುವಂಥದ್ದು ಇದು ಅವಮಾನ. ಅದೇ ರೀತಿ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳುವಂಥದ್ದು ಭಗವಂತನನ್ನು ನಾವು ನಿಂದಿಸುವಂತಹದ್ದು. ಇದು ದೊಡ್ಡ ತಪ್ಪು. ಪ್ರಭುಪಾದ ಹೇಳ್ತಾರೆ, ಅವರು ಗ್ರೇಟೆಸ್ಟ್ ಆಫೆಂಡರ್ ಅಂತೆ. ಗ್ರೇಟೆಸ್ಟ್ ಆಫೆಂಡರ್ಗೆ ಎಂತ ಆಗ್ತದೆ? ಇಂಥ ಆಫೆಂಡರ್ಗೆ ಪ್ರಭುಪಾದ ಹೇಳುವಂಥದ್ದು ಎಂತ ಹೇಳ್ತಾರೆ? ಪ್ರಭುಪಾದ ಈಶೋಪನಿಷತ್ ಶ್ಲೋಕದಲ್ಲಿ ಅಂದ್ರೆ, ದೇವರಿಗೆ ರೂಪ ಇಲ್ಲ ಅಂತ ಹೇಳುವಂಥವ್ರು ದೊಡ್ಡ ಅಪರಾಧಿಗಳಂತೆ. ಈ ಈಶೋಪನಿಷತ್ ಶ್ಲೋಕ ಉಂಟು, ಅವರಿಗೆ ಹೇಳುವಂಥದ್ದು, ಅಂಧಾತಮ ಪ್ರವೇಶಂತಿ ಯೇ ಅಸಂಭೂತಿ ಉಪಾಸತೆ ತಥೋ ಭೂಯ ಯುವತೆ ತಮೋ ಯಾಯು ಸಂಭೂತ್ಯಾಯಮೃತ. ಇದ್ರಲ್ಲಿ ಹೇಳುವಂಥದ್ದು, ಡೆಮಿಗಾಡ್ ವರ್ಷಿಪರ್ಸ್ ಎಂಟರ್ ದ ಪ್ಲಾನೆಟ್ಸ್ ಆಫ್ ಡೆಮಿಗಾಡ್ಸ್ ದಟ್ ಆರ್ ಇನ್ ದಿ darkness of ignorance. The worshipper of the impersonal absolute enter an even deeper state of darkness. ಅಂದ್ರೆ ದೇವತೆಗಳನ್ನು ಪೂಜೆ ಮಾಡುವವರು ಡಾರ್ಕೆಸ್ಟ್ ರೀಜನ್ಗೆ ಹೋಗ್ತಾರಂತೆ, ನರಕದ. ಆದ್ರೆ ಈ ನಿರಾಕಾರವಾದಿಗಳು ಯಾರು ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ, ಅವರು ಅಂದ್ರೆ ಮೂಢತಮ, ತಮಗಿಂತ ಮೂಢತಮ, ಕೆಳಗೆ ಡಾರ್ಕೆಸ್ಟ್ ರೀಜನ್ಗೆ ಹೋಗ್ತಾರಂತೆ ಅಲ್ಲಿಗೆ. ಹಾಗಾಗಿ ನಾವು ಇದರಲ್ಲಿ ತುಂಬಾ ಜಾಗೃತ ಆಗಿರ್ಬೇಕು. ಭಗವಂತನ ರೂಪ ಇಲ್ಲ ಯಾರು ಹೇಳಿದ್ರೆ ನಾವು ಇಮಿಡಿಯೇಟ್ ಅಲ್ಲಿಂದ ಬರ್ಬೇಕು. ಸಾಧ್ಯ ಆದ್ರೆ ಅವರನ್ನು ಡಿಫೀಟ್ ಮಾಡ್ಬೇಕು ಮಾತಿನಿಂದ. ಆಗುದಿಲ್ಲ, ಅಲ್ಲಿ ಬಿಟ್ಟು ಬರ್ಬೇಕು. ಯಾಕಂದ್ರೆ ಅದು ದೊಡ್ಡ ಚತುರ್ಮುಖ ಅಂತ ಹೇಳ್ತಾರೆ. ಮಾಯಾವಾದಿ ಭಾಷಾ ಸುನೀಲ ಹೋಯಿಲ ಸರ್ವನಾಶ. ಮಾಯಾವಾದಿ ಭಾಷೆ ಕೇಳಿದ್ರೆ ನಾವು ಸರ್ವನಾಶ ಅಂತೆ. ಹಾಗಾಗಿ ನಾವು ಕೇಳಬಾರದು. ಆ ಕೃಷ್ಣನಿಗೆ ರೂಪ ಉಂಟು. ಅದೇ ಕಾಲದ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿ ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿ ನೀನು ನನ್ನನ್ನು ಹೊಂದುವೆ. ಎಸ್. ಶ್ಲೋಕ 8. ಅಭ್ಯಾಸ ಯೋಗ
ಅಭ್ಯಾಸ ಯೋಗ ಯುಕ್ತೇನ ಚೇತಸನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತೆಯಾನ್. ಪಾರ್ಥನೆ ದೇವೋತ್ತಮ ಪರಮಪುರುಷನ್ ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತ ನನ್ನ ಬಳಿಗೆ ಬರುವನು. ಈಗ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಪ್ರಭುಪಾದ್ ಸ್ಟಾರ್ಟಿಂಗ್ ಇನಿಷಿಯೇಷನ್ ಮಾಡುವಾಗ, ಫಸ್ಟ್ ಇನಿಷಿಯೇಷನ್ ದೀಕ್ಷೆ ಕೊಡುವಾಗ, ಆಗ ಪ್ರಭುಪಾದ್ ಕೇಳಿದ್ರು ಎಂತ, ಒಂದೇ ಒಂದು ಕ್ವಶನ್ ಇದೆ ಪ್ರಭುಪಾದ್, ಹೂ ಈಸ್ ಕೃಷ್ಣ? ಅದಕ್ಕೆ ಅವರು ಉತ್ತರ ಕೊಟ್ಟದ್ದು, ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಅಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ. ಎಸ್, ಇನಿಷಿಯೇಷನ್ ದೀಕ್ಷೆ. ಒಂದೇ ಪ್ರಶ್ನೆ ಪ್ರಭುಪಾದ್ ಹೇಳಿದ್ರು, ಕೇಳಿದ್ರು ಎಲ್ಲರಿಗೆ. ಆ ಪ್ರಶ್ನೆಗೆ ದೀಕ್ಷೆ. ಹಾಗಾಗಿ ಇದು ನಮ್ಗೆ ಅರ್ಥ ಆಗ್ಬೇಕು. ಕೃಷ್ಣ ಯಾರು? ಕೃಷ್ಣ ದೇವೋತ್ತಮ ಪರಮಪುರುಷ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಮಾಮೂಲಿ ದೇವತೆಗಳನ್ನು ಕೃಷ್ಣನಿಗೆ ನಾವು ತರಲಿಕ್ಕಿಲ್ಲ. ದೇವತೆಗಳೆಲ್ಲ ಕೃಷ್ಣನ ಅಧೀನದಲ್ಲಿ ಇರುವವರು, ಸಬಾರ್ಡಿನೇಟ್. ಕೃಷ್ಣ ದೇವೋತ್ತಮ ಪರಮಪುರುಷ, ಕೃಷ್ಣನ ಆದೇಶದಲ್ಲಿ ಅವರು ಕೆಲಸ ಮಾಡುವಂಥದ್ದು ಅಷ್ಟೇ. ಇದು ನಮ್ಗೆ ತಿಳಿದಿರಬೇಕು. ಹಾಗಾಗಿ ಪ್ರಾರ್ಥನೆ ದೇವೋತ್ತಮ ಪರಮಪುರುಷ ಅಂದ್ರೆ ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ, ಬೇರೆ ಯಾವುದಿಲ್ಲ. ಸ್ವಲ್ಪ ಅದು ಮಾಡ್ತೇನೆ, ಸ್ವಲ್ಪ ಇಲ್ಲ. ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿಮ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾಮ. ಬೇರೆ ಯಾವ ಕಡೆ ಇಲ್ಲ. ಕೃಷ್ಣ ಏಕಲೇ ಕೃಷ್ಣ, ಆರು ಸಬ ಭೃತ್ಯ. ಹಾಗಾಗಿ ಮನಸ್ಸು ಚಲಿಸಿದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿ ನನ್ನ ಬಳಿಗೆ ಬರುವವನು. ಇಟ್ಸ್ ಎಕ್ಸಾಂಪಲ್ ಅಜಾಮಿಲ. ಎಸ್, ಅಜಾಮಿಲನ ಕಥೆ ಹೇಳ್ತೇನೆ. ಅಜಾಮಿಲ ಎಂತ ಆಗ್ತದೆ ಅಂದ್ರೆ, ಅಜಾಮಿಲ ಬ್ರಾಹ್ಮಣನಾಗಿದ್ದ. ಅದೇ ಒಂದು ದಿವಸ ಅವನ ತಂದೆ ಹೂ ತರ್ಲಿಕ್ಕೆ ಹೇಳ್ತಾರೆ. ಅಲ್ಲಿ ಎಂತ ಆಗ್ತದೆ, ಒಂದು ವೈಶ್ಯನ್ನು ನೋಡ್ತಾನೆ. ನೋಡಿ ಸ್ವಲ್ಪ ನೋಡುವ ಅಂತ ಹೋಗಿ ಅಲ್ಲಿ ಟೋಟಲಿ ಇದಾಗ್ತಾನೆ. ಮನೆಯಲ್ಲಿ ಹೋಗ್ತಾನೆ, ಹೆಂಡತಿ ಮಕ್ಕಳನ್ನು ಬಿಡ್ತಾನೆ, ತಂದೆ ತಾಯಿಯನ್ನು ಬಿಡ್ತಾನೆ, ಅವಳ ಹಿಂದೆ ಹೋಗ್ತಾನೆ. ಮತ್ತೆ ಅವಳನ್ನು ಮದುವೆ ಆಗ್ತಾನೆ. ಮದುವೆ ಆದ್ಮೇಲೆ ಅವನಿಗೆ ತುಂಬಾ ಮಕ್ಕಳಾಗ್ತದೆ. ಲಾಸ್ಟ್ಗೆ ಅವನಿಗೆ ಪ್ರಾಯ ಆಗುವಾಗ, ಮುದಿ ಪ್ರಾಯ ಆಗುವಾಗ ಒಂದು ಮಗು ಆಗ್ತದೆ. ಆ ಮಗುವಿನ ಹೆಸರು ನಾರಾಯಣ ಅಂತ ಹೆಸರು ಇಡ್ತಾರೆ. ಮತ್ತೆ ಅವನಿಗೆ ಒಂದಕ್ಕೆ ನಾರಾಯಣ ನಾರಾಯಣ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಇರ್ತದೆ. ಈಗ ಲಾಸ್ಟ್ ಮಗು ಆದ್ರೆ ಹಾಗೆ ಅಟ್ಯಾಚ್ಮೆಂಟ್ ಇರ್ತದೆ. ನಾರಾಯಣ ನಾರಾಯಣ ನಾರಾಯಣ. ಲಾಸ್ಟ್ಗೆ ಅವ ಸಾಯುವಾಗ ಅವನಿಗೊಂದು ಯೋಚನೆ ಬಂದಂತೆ, ನಾನು ಯಾಕೆ ನನ್ನ ಮಗನ ಹೆಸರಿಗೆ ಕಳಿಸಿದೆ, ನಾನು ಯಾಕೆ ದೇವೋತ್ತಮ ಪರಮಪುರುಷ ನಾರಾಯಣ ಕರೀಬಾರ್ದು? ಅದೊಂದು ಸ್ಮರಣೆ ಬಂದಂತೆ. ಸಾಯುವಾಗ ಅವ ನಾರಾಯಣ ಕರೆದ ಕಾರಣ ಎಂತಾಯ್ತು, ಅಲ್ಲ ಸಾಯುವಾಗ ಈ ಯಮದೂತರು ಬಂದರು. ನೋಡಿ, ಎಸ್, ಯಮದೂತರು ಬಂದರು. ಇದೆಲ್ಲ ಯಮದೂತ. ಯಾಕಂದ್ರೆ ಅಷ್ಟು ಬೇಡದು ಮಾಡಿದ್ದಾನೆ ಅವನು, ತುಂಬಾ ಪಾಪ ಮಾಡಿದ್ದಾನೆ, ಎಲ್ಲ ಬೇಡದು. ಹಾಗೆ ಯಮದೂತರು ಬರ್ತಾರೆ. ಯಮದೂತ ಬಂದ ಕೂಡಲೇ ಇಮಿಡಿಯೇಟ್ ವಿಷ್ಣುದೂತರು ಕೂಡ ಬಂದರು. ಮುಟ್ಟಬೇಡ, ಅವನನ್ನು ಮುಟ್ಟಬೇಡ. ಯಮದೂತರು ಎಂತಂದ್ರೆ ವಿಷ್ಣುದೂತರು ಹೈಯೆಸ್ಟ್, ಯಮದೂತರು ಲೋವೆಸ್ಟ್. ಹಾಗಾಗಿ ವಿಷ್ಣುದೂತರು ಹೇಳಿದ್ರೆ ಅವ್ರು ಬಿಟ್ಟು ಹೋಗ್ಬೇಕು, ಅವ್ರು ಬಿಟ್ಟು ಹೋಗ್ತಾರೆ. ಮತ್ತೆ ಹೋಗಿ ಯಮರಾಜ ಹತ್ರ ಹೇಳ್ತಾರೆ, ಚೊರೆ ಮಾಡ್ತಾರೆ. ಯಾಕೆ ನಿನ್ನ ಕ್ಯಾಲ್ಕುಲೇಷನ್ ತಪ್ಪಿತ್ತು, ಯಾಕೆ ನಾವು ಹಾಗೆ ಹಿಂದೆ ಬಂದೆವು? ಅದಕ್ಕೆ ಯಮರಾಜ ಹೇಳ್ತಾನೆ, ಇದರಲ್ಲಿ ನಾರಾಯಣ ಇಂಟರ್ಫಿಯರ್ ಆಗಿದೆ, ನನಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಅವನ ಅಂಡರ್ ಇರುವಂತದ್ದು, ಅವ ಅಥಾರಿಟಿ. ಲಾಸ್ಟಿಗೆ ಎಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ನಾವು ಕೂಡ ಬೇಡದು ಮಾಡಿ ಸಾಯುವಾಗ ನಾರಾಯಣ ಹೇಳಿದ್ರೆ ಕೃಷ್ಣ ಬರುವುದಿಲ್ಲ. ಇದು ಅಂದ್ರೆ ಸ್ಪೆಷಲ್ ಕೇಸ್ ಅಂತ. ಮತ್ತೆ ಅಜಾಮಿಲನ್ನ ಇಂಟೆನ್ಷನ್ ರಾಂಗ್ ಇರಲಿಲ್ಲ, ಅಂದ್ರೆ ಬೇಡದು ಮಾಡಿ ಲಾಸ್ಟಿಗೆ ನಾರಾಯಣ ಕರೆದ ಆಗಿರ್ಲಿಲ್ಲ. ಆದ್ರೆ ನಾರಾಯಣ ಅಂತ ಎಣಿಸಿದ, ಎಸ್ ಇವ ನನ್ನನ್ನೇ ಕರೆದಂತ, ಹಾಗೆ ಅಲ್ಲಿಗೆ ಬಂದ. ಆದ್ರೆ ಅಜಾಮಿಲ ಒಂದು ಅವನಿಗೆ ತುಂಬಾ ಬೇಜಾರಾಗ್ತದೆ. ಎಂತ ಹೇಳ್ತಾನೆ, ಈ ವಿಷ್ಣುದವ್ರು ಕೊಂಡೋಗುವಾಗ ಅವ ಹೇಳ್ತಾನೆ, ಅವ ಹೇಳುವಂಥದ್ದು ಕೂಗ್ತಾನೆ, ಕೃಷ್ಣ ನೀನ್ ನನಗೆ ಫ್ರೀಡಮ್ ಕೊಟ್ಟಿದ್ಯಾ, ಆ ಫ್ರೀಡಮ್ ನಾನು ಮಿಸ್ಯೂಸ್ ಮಾಡಿದೆ, ನಾನು ನಿನ್ನ ಸೇವೆಗೆ ಯೂಸ್ ಮಾಡ್ಬೇಕಿತ್ತು, ಆದ್ರೆ ನಾನು ನಿನ್ನ ಸೇವೆ ಮಾಡಲಿಲ್ಲ, ನಾನು ಬೇಡದಕ್ಕೆ ಯೂಸ್ ಮಾಡಿದೆ. ಅದೇ ರೀತಿ ನಾವು ಕೃಷ್ಣನ ಸೇವೆ ಮಾಡ್ಬೇಕು, ನಮ್ಮ ಲೈಫ್ ಅನ್ನು ಡೆಡಿಕೇಟ್ ಮಾಡ್ಬೇಕು ಕೃಷ್ಣನಿಗೋಸ್ಕರ. ಪ್ರಭುಪಾದ ಹೇಳ್ತಾರೆ, ಅಜಾಮಿಲ ಸ್ಟೋರಿ ನಾವು ಎಂತ ನಿಲ್ಲಬೇಕು. ಅಜಾಮಿಲ ಲಾಸ್ಟ್ಗೆ ಪ್ರಾಯಶ್ಚಿತ್ತ ಆಯ್ತಾನೆ, ಎಂತ, ಎಸ್ ನಾನು ಕೃಷ್ಣನಿಗೆ ಸೇವೆ ಮಾಡ್ತಿದ್ದೆ. ಕೃಷ್ಣನಿಗೆ ಮಾಡಿದ ಸ್ವಲ್ಪ ಸೇವೆ ಕೂಡ ಕೃಷ್ಣ ಮರೆಯುವುದಿಲ್ಲ.
ಆದ್ರೆ ನಾವು ತುಂಬಾ ಜನರಿಗೆ ಸೇವೆ ಮಾಡ್ತೇವೆ, ಆದ್ರೆ ಅವರೆಲ್ಲ ಜನರು ಇಮಿಡಿಯೇಟ್ ಮರೀತಾರೆ. ಪ್ರಭು ಇದು ಕಲಿಯುಗದು ಡಿಸೀಸ್ ಅಂದ್ರೆ ಜನರು ರೊಪ್ಪ ಮರೆಯುವಂಥದ್ದು. ಆದ್ರೆ ಭಗವಂತ ಮರೆಯುವುದಿಲ್ಲ. ಭಗವಂತ ಎಂತ ಮಾಡ್ತಾನೆ, ಸ್ವಲ್ಪ ಮಾಡಿದ್ರು ಕೂಡ ನಮ್ಗೆ ನೆನ್ಪಿಟ್ಟು ನಮ್ಗೆ ಅಜ್ಜ ಮೇಲೆ ನನಗೆ ಹೇಗೆ ಕೊಟ್ಟ ಹಾಗೆ. ಇದರ ಅರ್ಥ ಎಂತ, ನಾವು ತಪ್ಪು ಮಾಡಿ ಹಾಗೆ ಹೇಳುವುದಲ್ಲ, ಆದ್ರೆ ಭಗವಂತ ಮರೆಯುವುದಿಲ್ಲ. ಎಸ್. ಶ್ಲೋಕ 9. ಕವಿಂ ಪುರಾಣಂ ಅನುಶಾಸಿತಾರಂ ಅನಿಯಾಂಸಂ ಅನುಸ್ಮರೇದ್ಯ ಸರ್ವಸ್ಯ ದಾತರಂ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸಾ ಪರಾಸ್ತತ್. ಪರಂ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನ ನಿಯಂತ್ರಣ, ಅತ್ಯಂತ ಸಣ್ಣದಿಂದ ಸಣ್ಣಗಿರುವನು, ಎಲ್ಲವನ್ನು ಪಾಲಿಸುವನು, ಎಲ್ಲ ಐಹಿಕ ಕಲ್ಪನೆಗಳನ್ನು ಮೀರಿದವನು, ಚಿಂತೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷ. ನೋಡಿ, ಗೋವಿಂದ ಆದಿ ಪುರುಷ ತಮಹಂ ಭಜಾಂ. ಕೃಷ್ಣ ಆದಿ ಪುರುಷ, ಪುರುಷ ಶಕ್ತಿ ಅಲ್ಲ, ಕೃಷ್ಣ ಪುರುಷ ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯದಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಎಸ್, ಇದು ಶಿವ ಬ್ರಹ್ಮ, ಇದು ಶಿವ. ಕಾನ್ಸ್ಟೆಂಟ್ ಆಗಿ ಅವರು ಕೃಷ್ಣ ಸ್ಮರಣೆ ಇರ್ತಾರೆ. ಶ್ಲೋಕ 15. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಾಂ ಗತ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ. ನೋಡಿ, ಏಕೆಂದ್ರೆ ಅವರು ಅತ್ಯಂತ ಪರಿಪೂರ್ಣ ಸಾಧಿಸಿದ್ದಾರೆ. ನೋಡಿ, ಇಲ್ಲಿ ನಿಮಗೆ ಕಾಣಬಹುದು. ಇಲ್ಲಿ ಎಸ್, ನೋಡಿ, ಇದೆಲ್ಲ ಮಾಯವಾದಿ, ನಿರಾಕಾರ, ಶೂನ್ಯವಾದಿಗಳು. ಇದು ಭಕ್ತ. ಭಕ್ತ ಆರಾಮ್ಸೆ ಗೇಟ್ ತೆಗೆದು ಬರ್ತಾನೆ. ಅವರೆಲ್ಲ ಈ ರೀತಿ ಜಂಪ್ ಮಾಡ್ಲಿಕ್ಕೆ ನೋಡ್ತಾರೆ. ಎಸ್, ಹೋಗಿ ಈಗ ನೋಡಿ, ಭಕ್ತಿ ಯೋಗಿಯಾದ ಮಹಾತ್ಮ ತನ್ನ ಸೇರಿದ ಮೇಲೆ ದುಃಖಗಳ ಅವರದ ಆಶ್ವಾಸ ಹಿಂದಿರುಗುವುದು. ಈಗ ಪ್ರಭುಪಾದ ಹೇಳುವಂಥದ್ದು ಕೆಲವು ತುಂಬಾ ಸಂಶಯ ಉಂಟು. ಅವ್ರ ಸಂಶಯ ಅಂತ ಹೇಳುವಂಥದ್ದು ಬ್ರಹ್ಮ ಸತ್ಯ ಜಗದ್ ಮಿಥ್ಯ. ಪ್ರಭುಪಾದ ಹೇಳಿದ್ರು ಬ್ರಹ್ಮ ಸತ್ಯ ಹೌದು, ಜಗದ್ ಮಿಥ್ಯ ಅಲ್ಲ, ಸುಳ್ಳು ಅಲ್ಲ. ಯಾಕೆ ಸುಳ್ಳು ಆಗುವಂಥದ್ದು ಅಲ್ಲ. ಮತ್ತೆ ಜಗತ್ತೆಂತ ಟೆಂಪರರಿ, ದುಃಖಾಲಯಂ ಅಶಾಶ್ವತಂ. ಈ ಭೌತಿಕ ಲೋಕ ದುಃಖಾಲಯಂ, ಸುಖಾಲಯಂ ಅಲ್ಲ. ಸುಖಾಲಯಂ ಎಲ್ಲಿ? ಗೋಲೋಕದಲ್ಲಿ. ಪ್ರಭುಪಾದ ಹೇಳುವಂಥದ್ದು ಈ ಭೌತಿಕ ಲೋಕ ಜೈಲು, ಇಲ್ಲಂದ್ರೆ ಆಸ್ಪತ್ರೆ ಅಂತೆ. ಈಗ ಜೈಲಿಗೆ ಹೋದ್ರೆ ನಾವು ನಮ್ಮ ಸಜೆ ಆದ್ಮೇಲೆ ನಾವು ಬರ್ಬೇಕು. ಅದೇ ಆಸ್ಪತ್ರೆ ನಮ್ಮ ಗುಣ ಆದ್ಮೇಲೆ ಬರ್ಬೇಕು. ಅದೇ ರೀತಿ ಈ ಭೌತಿಕ ಲೋಕ ಜೈಲು, ಇಲ್ಲದ್ರೆ ಆಸ್ಪತ್ರೆ. ಪರ್ಮನೆಂಟ್ ನಮ್ಮ ಹೋಮ್ ಅಲ್ಲ, ಪರ್ಮನೆಂಟ್ ಪ್ಲೇಸ್ ಕೃಷ್ಣಧಾಮ, ವೈಕುಂಠ. ಆದ್ರೆ ನಾವೀಗ ಎಂತ ಭಾವಿಸ್ತೇವೆ, ಇದನ್ನು ನಾವು ಹೋಟೆಲ್ ಅಂತ ಭಾವಿಸ್ತೇವೆ. ಭೌತಿಕ ಲೋಕವನ್ನು ಅಲ್ಲ ಸರ್, ಇದು ಎಂಜಾಯ್ಮೆಂಟ್ಗಲ್ಲ, ಇದು ರಿಫಾರ್ಮೇಶನ್ ಇರುವಂಥದ್ದು, ಮತ್ತೆ ನಮ್ಮ ರೋಗವನ್ನು ನಿವಾರಣೆ ಮಾಡ್ಲಿಕ್ಕೆ ಇರುವಂಥದ್ದು. ಜೈಲು ಇರುವಂಥದ್ದು ರಿಫಾರ್ಮೇಶನ್ಗೆ, ಆಸ್ಪತ್ರೆ ಇರುವಂಥದ್ದು ನಾವು ರೋಗದಿಂದ ಮುಕ್ತರಾಗಬೇಕು, ಅದಕ್ಕಿರುವಂಥದ್ದು. ಹಾಗಾಗಿ ಈ ಭೌತಿಕ ಲೋಕ ದುಃಖಾಲಯಂ ಅಶಾಶ್ವತ. ದುಃಖಾಲಯಂ ಅಂದ್ರೆ ಪ್ಲೇಸ್ ಫಾರ್ ಮಿಸರಿ, ಅಶಾಶ್ವತ ಟೆಂಪರರಿ, ಪರ್ಮನೆಂಟ್ ಪ್ಲೇಸ್ ಅಲ್ಲ. ಶ್ಲೋಕ 16. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಅರ್ಜುನ ಮಾಮುಪೇತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಐಕ ಜಗತ್ತಿನ ಅತ್ಯೊಂದು ಲೋಕದಿಂದ ಅತಿ ಕೆಳಗಿನ ಲೋಕದವರು ಎಲ್ಲ ಲೋಕಗಳು ದುಃಖ ಆವಾಸಗಳೇ. ಇವುಗಳಲ್ಲಿ ಜನನ ಮತ್ತೆ ಮತ್ತೆ ಆಗುತ್ತದೆ. ಆದರೆ ಕುಂತಿಯ ಪುತ್ರ ಅರ್ಜುನನೇ ನನ್ನನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಅಂದ್ರೆ ಈಗ ಜನರಿಗೆ ಇಚ್ಛೆ ಅಂತ ಸ್ವರ್ಗಲೋಕ, ಬ್ರಹ್ಮಲೋಕ, ಯಾವುದೇ ಲೋಕ ಹೋಗಿ ಮತ್ತೆ ನಿಮ್ಗೆ ಸಾವು ಉಂಟು. ಆದ್ರೆ ಕೃಷ್ಣನ ಧಾಮಕ್ಕೆ ಹೋದ್ರೆ ನೆಕ್ಸ್ಟ್ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಎಸ್, ಶ್ಲೋಕ 17, 18, 19. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದು ರಾತ್ರಿ ಯುಗ ಸಹಸ್ರಾಂತಂ ತೇ ಅಹೋ ರಾತ್ರ ವಿದೋ ಜನ. ಮನುಷ್ಯರ ಲೆಕ್ಕದ ಪ್ರಕಾರ, ಒಂದು ನಿಮಿಷ, ಎಸ್, ಅಯ್ಯೋ, ಓಕೆ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿ ಎಷ್ಟೇ ಅವಧಿ. ಎಸ್. ಶ್ಲೋಕ 18. ಅವ್ಯಕ್ತ ಸರ್ವ ಪ್ರಭವಂತಿ ಅಹರಾಗಮೆ ರಾತ್ರಿ ಆಗಮೆ ಪ್ರಳಿಯಂತೆ ತತ್ರ ಏವ ಅವ್ಯಕ್ತ ಸಂಜ್ಞಕೆ. ಬ್ರಹ್ಮನ ಹಗಲಿನ ಪ್ರಾರಂಭದ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅವ್ಯಕ್ತ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಶ್ಲೋಕ 19. ಭೂತಗ್ರಾಮ ಸ ಏವಾಯ ಭೂತ್ವಾ ಪ್ರಳಿಯತೆ ರಾತ್ರಿ ಆಗಮೆ ಅವಶಾಪಾರ್ಥ ಪ್ರಭವತಿ ಅಹರ್ ಆಗಮೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಎಲ್ಲ ಜೀವಿಗಳು ಮತ್ತೆ ಮತ್ತೆ ಹುಡುತ್ತದೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲವೂ ನಿಸ್ಸಹಾಯಕವಾಗಿ ನಾಶವಾಗ್ತದೆ. ಅಂದ್ರೆ ಈ ಬ್ರಹ್ಮನ
ಅಂದ್ರೆ ಒಂದು ಕಲ್ಪ ಬ್ರಹ್ಮನ ದಿನ, ಹಾಗೆ ರಾತ್ರಿ ಕೂಡ. ಮತ್ತೆ ಎಂತ ಹೇಳುವಂಥದ್ದು, ಬ್ರಹ್ಮನ ದಿನ ಆಗುವಾಗ ಪಾರ್ಷಿಯಲ್ ಡಿವಾಸ್ಟ್ರೇಷನ್ ಆಗ್ತದೆ, ಪ್ರಳಯ ಆಗ್ತದೆ. ಮತ್ತೆ ಬ್ರಹ್ಮನ ದಿನ ಎಂಡ್ ಆಗುವಾಗ ಮತ್ತೆ ರಾತ್ರಿ ಬ್ರಹ್ಮ ಮಲಗ್ತಾನೆ, ಮತ್ತೆ ಬೆಳಿಗ್ಗೆ ಎದ್ದು ವಾಪಸ್ ಕ್ರಿಯೇಟ್ ಆಗ್ತದೆ. ಎಸ್. ಶ್ಲೋಕ 20. ಪರಸ್ತಸ್ಮಾತ್ ಭಾವೋ ಅನ್ಯೋ ಅವ್ಯಕ್ತ ಅವ್ಯಕ್ತಾತ್ ಸನಾತನ ಯ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದ್ರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು. ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದು ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾಗ ಆ ಭಾಗವು ಇದ್ದಂತೆ ಇರುತ್ತದೆ. ಅಂದರೆ ಬ್ರಹ್ಮನ ಕಲ್ಪ ಹೋಗುವ ಎಲ್ಲ ನಾಶ ಪ್ರಳಯ ಆಗ್ತದೆ, ಮತ್ತೆ ವಾಪಸ್ ಬ್ರಹ್ಮ ಮಲಗ್ತಾನೆ ಆರಾಮ್ಸೆ, ಮತ್ತೆ ಬೆಳಿಗ್ಗೆ ಎದ್ದು ತಿಲಕ ಆಗ್ತಾನೆ, ವಾಪಸ್ ಕ್ರಿಯೇಟ್ ಮಾಡ್ತಾನೆ. ಆದ್ರೆ ಅಲ್ಲಿ ಪ್ರಳಯ ಆಗುವಾಗ ಈ ಕೃಷ್ಣನ ಧಾಮ ಹಾಗೆ ಇರ್ತದೆ, ಅದು ಏನಾಗುವುದಿಲ್ಲ. ಹಾಗೆ ನಾವು ಎಂತ ಮಾಡ್ಬೇಕು, ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಅದು ಎಂತ ಆಗುವುದಿಲ್ಲ. ಎಸ್, ನೋಡಿ ಇದು ಗೋಲೋಕ ಚಾರ್ಟ್. ಓಕೆ, ನೋಡಿ ಇಲ್ಲಿ ನಾವು ಎಲ್ಲಿದ್ದೇವೆ, ಭೂಲೋಕ, ಇದರ ಮೇಲೆ ಭೂರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ತಪಲೋಕ, ಜನಲೋಕ, ಸತ್ಯಲೋಕ, ಮತ್ತೆ ಆತಲ, ವಿತಲ, ಸೂತಲ, ತಲತಲ, ಮಾತಲ, ರಾಸತಲ, ಪಾತಲ, ಈ ರೀತಿ ಉಂಟು. ಮತ್ತೆ 24 ಪಿತೃಲೋಕ ಮತ್ತೆ ನರಕಲೋಕ ಉಂಟು, 28 ಅಲೀಸ್ ಪ್ಲಾನೆಟ್ಸ್. ಓಕೆ, ಮತ್ತೆ ಇದು ಬರುವಂಥದ್ದು ಗರ್ಭೋದಕ ವಿಷ್ಣು, ಇದು ಕ್ಷೀರೋದಕ ವಿಷ್ಣು. ಎಸ್, ಇದು ಕಾರಣೋದಕ ವಿಷ್ಣು, ಇದು ದೇವಿ ಮಾಯೆ, ಇದು ಶಂಭು, ಇದು ಸದಾಶಿವಲೋಕ ಶಿವನ, ಇದು ಬ್ರಹ್ಮಜ್ಯೋತಿ. ಮತ್ತೆ ಇದು ಬರುವಂಥದ್ದು ವೈಕುಂಠ, ಬ್ರಹ್ಮಜ್ಯೋತಿ ಇದು ಬರುವ ವೈಕುಂಠ, ಇಲ್ಲಿ ಅಯೋಧ್ಯ, ಇದು ಗೋಲೋಕ. ನೋಡಿ ಕೃಷ್ಣನ ಅಂದ್ರೆ ಪ್ಲಾನೆಟ್ ಈ ರೀತಿ ಇರ್ತದೆ. ಈಗ ನಮ್ಗೆ ಈಗ ಇಚ್ಛೆ ಅಂತಂದ್ರೆ ಒಳ್ಳೆ ಸೀನರಿ, ಒಳ್ಳೆ ನೀರು, ಒಳ್ಳೆ ಪ್ರಾಣಿಗಳು ಇರುವಂತ, ಯಾಕಂದ್ರೆ ಗೋಲೋಕದಲ್ಲಿ ಹೀಗೆ ಉಂಟು, ಹಾಗೆ ನಮ್ಗೆ ಅದೇ ಇಚ್ಛೆ. ಎಸ್, ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಪ್ರಭುಪಾದ ಇದು ಫೇವ್ರೆಟ್ ಶ್ಲೋಕ. ಇದು ಮುಕುಂದ ಮಾಲ ಶ್ಲೋಕದಿಂದ ಕುಲಶೇಖರ ರಾಜ ಅಂತ, ಕುಲಶೇಖರ ರಾಜ ಈ ಸ್ತ್ರೀ ಸಂಪ್ರದಾಯದಲ್ಲಿ ಬರುವಂಥದ್ದು, ರಾಮಾನುಜ ಸಂಪ್ರದಾಯದಲ್ಲಿ ಬರುವಂಥದ್ದು ಶುದ್ಧ ಭಕ್ತ. ಇವ ಹೇಳುವಂಥದ್ದು, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಆದ್ದೇವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ತೋ ಕಂಠಾವರೋಧನ ವಿಧಸ್ಮರಣಂ ಕುತಸ್ತೆ. ಈ ಶ್ಲೋಕ ಅಂತ ಹೇಳುವಂಥದ್ದು ಅನುವಾದ, ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸ ನಿನ್ನ ಪಾದವೆಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು, ಇಲ್ಲದ ನಾನು ಕೊನೆಯ ಉಸಿರೆಳೆಯುವಾಗ ನನ್ನ ಗಂಟಲು ಕಟ್ಟಿ ಹೋಗುವಾಗ ನಿನ್ನ ಸ್ಮರಣೆ ಮಾಡುವುದು ಹೇಗೆ ಸಾಧ್ಯ. ಎಸ್, ಈಗ ಹೇಗೆ ಅಂದ್ರೆ ಕುಲಶೇಖರ ರಾಜ ಹೇಳುವಂಥದ್ದು, ಅಂಶ, ಈಗ ಪಕ್ಷಿಯಲ್ಲಿ 2 ಪಕ್ಷಿ ಉಂಟು, ಕಾಗೆ ಮತ್ತೆ ಅಂಶ. ಪ್ರಭುಪಾದ ಹೇಳ್ತಾರೆ ನಾವು ಅಂಶ ಆಗ್ಬೇಕು, ಕಾಗೆ ಆಗಬಾರ್ದು. ಯಾಕಂದ್ರೆ ಕಾಗೆ ಅಂದ್ರೆ ತಮೋಗುಣ, ಅಂಶ ಅಂದ್ರೆ ಸತ್ವಗುಣ. ಮತ್ತೆ ಪ್ರಾಣಿಗಳಲ್ಲಿ ನಾಯಿ ಮತ್ತೆ ಹಸು, ನಾಯಿ ತಮೋಗುಣ, ಹಸು ಸತ್ವಗುಣ. ಹಾಗಾಗಿ ನಾವು ಈಗ ಜನರೆಲ್ಲ ನೋಡಿ ನಾಯಿ ಅನ್ಸಾಕುವಂಥದ್ದು. ಹಿಂದಿನ ಕಾಲದಲ್ಲಿ ಪ್ರಭುಪಾದ ಹೇಳ್ತಾರೆ ಹಿಂದೆ ಹಸು ಅನ್ಸಾಕ್ತಾ ಇದ್ರು. ಈಗ ಶ್ರೀಮಂತ ಅಂದ್ರೆ ಈಗ ಹೆಣ್ಣು ಕೊಡುವಾಗ ನಿನ್ನ ಮನೇಲಿ ಎಷ್ಟು ಹಸು ಉಂಟು, ಜಾಸ್ತಿ ಹಸು ಇದ್ರೆ ಶ್ರೀಮಂತ. ಈಗ ನಂದ ಮಹಾರಾಜಿಗೆ 9 ಲಕ್ಷ ಹಸು ಇತ್ತಂತೆ. ಶ್ರೀಮಂತಿಗೆ ಅಂದ್ರೆ ಇದರಲ್ಲಿ ಗೊತ್ತಾಗುವಂಥದ್ದು ಎಷ್ಟು ಹಸು ಉಂಟಂತ. ಹಾಗೆ ಹಸು ಸತ್ವಗುಣ, ನಾಯಿ ತಮೋಗುಣ. ಮತ್ತೆ ಈ ಮರದಲ್ಲಿ ಫಲ ಕೊಡುವ ಮರ ಸತ್ವಗುಣ, ಫಲ ಕೊಡದ ಮರ ತಮೋಗುಣ. ಪ್ರಭುಪಾದ ಇದು ಖಾಲಿ ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಕಡೆ ಉಂಟಂತೆ ಸತ್ವಗುಣ, ರಜೋಗುಣ, ತಮೋಗುಣ. ಹಾಗೆ ಪ್ರಭುಪಾದ ನಾವು ಅಂಶ ಆಗ್ಬೇಕು, ಕಾಗೆ ಆಗಬಾರ್ದು. ಹಾಗಾಗಿ ಕಾಗೆ ಎಲ್ಲಿ ಹೋಗುವಂಥದ್ದು, ಗಾರ್ಬೇಜ್ ಹತ್ರ ಹೋಗುವಂಥದ್ದು. ಅಂಶ ಎಲ್ಲಿ ಹೋಗುವಂಥದ್ದು, ಒಳ್ಳೆ ತಾವರೆ ಹತ್ರ ಹೋಗುವಂಥದ್ದು. ಹಾಗೆ ಅಂಶ ಎಂತ ಮಾಡ್ತದೆ, ಹೇಗೆ ತಾವರೆ ದಂಟನ್ನು ಅಂಟಿಕೊಂಡಿದೆ ಅದೇ ರೀತಿ ನನ್ನ ಸ್ಮರಣೆ ಈಗ ನಿನ್ನ ಪಾದವನ್ನು ಅಂಟಿಕೊಂಡಿದೆ. ಸಣ್ಣ ಪ್ರಾಯ ಕುಲಶೇಖರ ರಾಜನಿಗೆ, ದೊಡ್ಡ ಪ್ರಾಯ ಅಲ್ಲ, ಸಣ್ಣ ಪ್ರಾಯ. ಹಾಗೆ ಹೇಳುವಂಥದ್ದು, ಈ ಕೂಡಲೇ ನನ್ನನ್ನು ಸಾಯಿಸು. ನೋಡಿ ಎಲ್ಲ ನಾನು ಹೇಳಿದೆ, ಫಿಲ್ಮ್ ಸ್ಟಾರ್ಸ್, ಕ್ರಿಕೆಟ್ ಸ್ಟಾರ್ಸ್, ಬಿಸ್ನೆಸ್ ಮ್ಯಾನ್, ಅವರಿಗೆ ಅಮರ ಆಗ್ಬೇಕು. ಆದ್ರೆ ಕುಲಶೇಖರ ರಾಜನಿಗೆ ಎಂತ ಆಗ್ಬೇಕು, ಈ ಕೂಡಲೇ ಸಾಯಿಸು. ಯಾಕೆಂದ್ರೆ ನನ್ನ ಸ್ಮರಣೆ ಟೋಟಲ್ ನಿನ್ನ ಪಾದದಲ್ಲಿ ಉಂಟು. ನನಗೆ ಈ ಸಣ್ಣ ಪ್ರಾಯ, ನನಗೆ ಪ್ರಾಯ ಆದ ಮೇಲೆ ಗಂಟಲಲ್ಲಿ ವಾತ ಪಿತ್ತ ಕಫ ಬರ್ತದೆ, ಆಗ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಆಗ ಈಗಲೇ ಸಾಯಿಸು. ಈಗ ನಾವೆಂತ ಹೇಳುವಂಥದ್ದು, ಭಗವದ್ಗೀತೆ ಅದು ನನ್ನ ಅಜ್ಜಿಗೆ ಕಲೀಲಿಕ್ಕೆ 80 ವರ್ಷ ಆದವರೆಗೆ ಇಲ್ಲ ಸರ್, ಸಣ್ಣ ಪ್ರಾಯದಲ್ಲೇ ಕಲಿಸ್ಬೇಕಾಗ್ತದೆ.
ಹಾಗೆ ಶುದ್ಧ ಭಕ್ತರು ನೋಡಿ ಈ ಕೂಡ ಅವರು ಸಾಯಲಿಕ್ಕೆ ರೆಡಿ ಇರ್ತಾರೆ. ಯಾಕೆ? ಅವರಿಗೆ ಇರುವುದು ಕೂಡ ಒಂದೇ, ಸಾಯುವುದು ಕೂಡ, ಯಾಕೆಂದ್ರೆ ಅವರು ಟೋಟಲ್ ಕೃಷ್ಣ ಸ್ಮರಣೆ ಇದ್ದಾರೆ. ನಾರದ ಮುನಿ ಕೂಡ ಹೇಳುವಂಥದ್ದೇ, ನಾ ಜೀವ ನಾ ಮರ. ಸಾಧು ಅಂದ್ರೆ ನಾ ಜೀವ ನಾ ಮರ. ಯಾಕಂದ್ರೆ ಇಲ್ಲಿದು ಕೂಡ ಒಂದೇ ಅವನಿಗೆ ವೈಕುಂಠ, ಅಲ್ಲಿ ಹೋದು ಕೂಡ ಅವನಿಗೆ ವೈಕುಂಠವೇ. ಎಸ್. ಶ್ಲೋಕ 28. ವೇದೇಶು ಯಜ್ಞೇಶು ತಪಸ್ಸೈವ ದಾನೇಶು ಯತ್ ಪುಣ್ಯಫಲಂ ಪ್ರತಿಷ್ಠಂ ಅತ್ಯೇತಿ ತತ್ಸತ್ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಾಂ ಸ್ಥಾನಂ ಉಪೇತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆ ಮಾರ್ಗವನ್ನು ಸ್ವೀಕರಿಸುವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯಕರ್ಮಗಳ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಆತನು ಇವೆಲ್ಲವನ್ನು ಪಡಿತಾನೆ ಮತ್ತು ಕಡೆಯಲ್ಲಿ ಪರಮಶಾಸ್ತ್ರ ನಿವಾಸವನ್ನು ಸೇರುತ್ತಾನೆ. ಈಗ ಜನರೆಲ್ಲ ಹೇಳುವಂಥದ್ದು ಎಂತ? ಈಗ ನಾವು ಎಲ್ಲಿಯಾದರೂ ಹೋಗ್ತೇವೆ, ಈಗ ಡೊನೇಷನ್ಗೆ ಹೋಗ್ತೇವೆ, ಮತ್ತೆ ಪ್ರೀಚಿಂಗ್ ಎಲ್ಲ ಹೋಗ್ತೇವೆ, ಮುಗ್ಲಿಶ್ ಆಗ ಜನರು ಅಂತ ಹೇಳುವಂಥದ್ದು, ಇದು ಮಾಡುದಾ ನಿಮ್ಗೆ, ಇದು ಪ್ರಯೋಜನ ಇದೆ ಭಕ್ತಿ ಸೇವೆ ಅವಂತ ಹೇಳುವಂಥದ್ದು. ಅವರ ಪ್ರಕಾರ ನಾವು ನೋಡಿ ಕೆಲಸ ಮಾಡ್ತೇವೆ, ಸ್ವಲ್ಪ ದಾನ ಕೊಡ್ತೇವೆ, ಸ್ವಲ್ಪ ನಾವು ಯಜ್ಞ ಮಾಡ್ತೇವೆ. ಇಲ್ಲಿ ಅಂತ ಹೇಳೋದು ಭಕ್ತಿಪೂರ್ವಕ ಸೇವೆ ಮಾರ್ಗವನ್ನು ಸ್ವೀಕರಿಸೋನು ವೇದಾಧ್ಯಯನ ಮಾಡ್ಬೇಕಂತ ಇಲ್ಲ ಅಂತೆ, ಯಜ್ಞಗಳ ಆಚರಣೆ ಮಾಡ್ಬೇಕಂತ ಇಲ್ಲ, ದಾನ ಕೊಡುವುದು ಅಗತ್ಯ ಇಲ್ಲ, ತಾತ್ವಿಕ ಮತ್ತು ಕಾಮ್ಯಕರ್ಮ ಫ್ರೂಟಿವ್ ಆಕ್ಟಿವಿಟಿ ಅದು ಕೂಡ ಬೇಡ ಅಂತೆ, ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಇದರಲ್ಲಿ ಯಾವುದೆಲ್ಲ ಫಲ ಬರ್ತದೆ ಭಕ್ತನಿಗೆಲ್ಲ ಬರ್ತದೆ. ಹೇಗೆ? ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಮತ್ತೆ ನೀವು ಸ್ಟೆಮ್ಮಿಗೆ ಹಾಕ್ಬೇಕಂದಿಲ್ಲ, ಬ್ರಾಂಚಿಗೆ ಹಾಕ್ಬೇಕಂದಿಲ್ಲ, ಲೀಫಿಗೆ ಹಾಕ್ಬೇಕಂದಿಲ್ಲ, ಬುಡಕ್ಕೆ ಹಾಕಿದ್ರೆ ಸಾಕು. ಅಂದ್ರೆ ಕೃಷ್ಣನಿಗೆ ಪ್ಲೀಸ್ ಆದ್ರೆ ಎಲ್ಲರೂ ಪ್ಲೀಸ್ ಆದ ಹಾಗೆ ಇದೆಲ್ಲ ಸಿಗ್ತದಂತೆ ಫಲ. ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ. ಮತ್ತು ಎಕ್ಸ್ಟ್ರಾ ಉಂಟು ಎಂತ? ಕಡೆಯಲ್ಲಿ ಪರಮ ಶಾಶ್ವತ ನಿವಾಸ ಸೇರುತ್ತಾನೆ. ಅಂದ್ರೆ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್, ಮರಳಿ ದೇವತನಿಗೆ ಹೋಗ್ತಾನೆ, ಕೃಷ್ಣನ ಧಾಮಕ್ಕೆ ಹೋಗ್ತಾನೆ. ಹಾಗಾಗಿ ನಾವು ಭಕ್ತಿ ಸೇವೆಯನ್ನು ಮಾಡಬೇಕು. ಎಸ್. ಅಧ್ಯಾಯ ಸಾರಾಂಶ: ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು. ತಸ್ಮಾ ಸರ್ವೇಶು ಕಾಲೇಶು, ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ಓಮಿತಿ ಏಕಾಕ್ಷರ ಬ್ರಹ್ಮ, ಶುದ್ಧ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ದುಃಖಾಲಂ ಅಶಾಶ್ವತಂ, ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ. ಪರಸ್ತಸ್ಮಾತ್ ಭಾವ ಅನ್ಯೋ, ಶುದ್ಧ ಭಕ್ತಿಯಿಂದಲೇ ಪರಮಾತ್ಮವನ್ನು ಸಾಧಿಸುವ ಸಾಧ್ಯ. ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವಾ. ಎಸ್ ಕೃಷ್ಣ ಚೈತನ್ಯ.